ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾನುಪ್ರಿಯ ಕುಲಾಲ್. ವೀಕ್ಷಕರೇ, 3ರ ಹರೆಯದ ಪುಟ್ಟ ಮಕ್ಕಳಿಂದ ಹಿಡಿದು 100ರ ಹರೆಯದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹಲ್ಲಿನ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲಿಯೇ ಇರುತ್ತಾನೆ. ವೀಕ್ಷಕರೇ, ಈ ದಿನ ನಾವು ದೇರಳಕಟ್ಟೆಯಲ್ಲಿನ ಎನಪೋಯ ಡೆಂಟಲ್ ಕಾಲೇಜ್ ಹಾಗೂ ಆಸ್ಪತ್ರೆ ಇಲ್ಲಿನ ನುರಿತ ವೈದ್ಯರಿಂದ ಹಲ್ಲಿನ ಸಮಸ್ಯೆಗಳ ಬಗ್ಗೆ ಹಾಗೂ ಪರಿಹಾರ ಹಾಗೂ ಸೌಲಭ್ಯಗಳ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ. ಬನ್ನಿ. ವೀಕ್ಷಕರೇ, ಈ ದಿನ ನಾವು ಎನಪೋಯ ಡೆಂಟಲ್ ಕಾಲೇಜಿನ ಪಬ್ಲಿಕ್ ಹೆಲ್ತ್ ಡೆಂಟ್ ಹಿಸ್ಟ್ರಿ ವಿಭಾಗದ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಇಮ್ರಾನ್ ಪಾಷಾ ಮೊಹಮ್ಮದ್ ಇವರೊಂದಿಗಿದ್ದೇವೆ. ಡಾಕ್ಟರ್, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಹಲ್ಲಿನ ಕ್ಷಯ ಈಗಿನ ಜನರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ, ಯಾಕಾಗಿ ಇದು ಕಾಣಿಸ್ಕೊಳ್ತದೆ? ಕರೆಕ್ಟ್ ಮ್ಯಾಮ್, ನೀವು ಹೇಳಿರೋ ಹಾಗೆ ನಾವೀಗ ನೋಡ್ತಾ ಇರ್ಬೋದು, ಮಕ್ಕಳಲ್ಲಿರಲಿ, ದೊಡ್ಡವರಲ್ಲಿರಲಿ ಅಥವಾ ನಮ್ಮ ವಯಸ್ಸಾಗಿರುವಂಥವ್ರಿರಲಿ, ಅವ್ರಿಗೆ ಹಲ್ಲಿನ ಕ್ಷಯಗಳು ತುಂಬ ಕಂಡುಬರ್ತದೆ. ನನ್ನ ಕ್ಲಿನಿಕಲ್ಲಿ, ನಮ್ಮ ಕಾಲೇಜಲ್ಲಿ ಪೇಷಂಟ್ಗಳು ಬಂದಾಗಲೂ ಸಹ ಇದೇ ಕ್ವಶನ್ ಕೇಳ್ತಾರೆ, ಸರ್ ಯಾಕೆ ಇದು ಹೆಚ್ಚಾಗಿ ಕಂಡುಬರ್ತದೆ ಅಂತೇಳಿ. ನಾವು ಏನು ಮಾಡಬೇಕಂತೇಳಿದರೆ, ನಾವು ನಮ್ಮ ಜೀವನ ಶೈಲಿ ಹೇಗಿದೆ ಅಂತ ಅದನ್ನು ಫಸ್ಟು ನಾವು ಅರ್ಥ ಮಾಡಿಸ್ಕೊಳ್ಬೇಕು. ನೀವೀಗ ನೋಡ್ತಾ ಇರ್ಬೋದು, ನಮ್ಮ ಎನಪಯ ಕಾಲೇಜಿನ ರಸ್ತೆಯಲ್ಲಿ ನೋಡ್ಬೋದು ಅಥವಾ ನಮ್ಮ ಮಂಗಳೂರಿನ ಸಿಟಿಯಲ್ಲಿರೋ ರೋಡ್ಗಳಲ್ಲಿ ನೋಡ್ಬೋದು, ಎಷ್ಟು ತರಹದ ನಮ್ಮ ನಾನು ಹೇಳ್ತೇವೆ ಸಿಹಿ ಪದಾರ್ಥದ ಅಂಗಡಿಗಳು ತೆರೆದಿದೆ ಅಂತೇಳಿ. ಯಾಕಂತೇಳಿದರೆ, ನಾನು ಲೈಟ್ಲಿಯಾಗಿ ಹೇಳ್ತಿದ್ದೇನೆ, ಆದರೂ ಸಹ ನಮ್ಮ ಮೇಯ್ನ್ ಪ್ರಾಬ್ಲಮ್ ಇರೋದು ನಮ್ಮ ಜೀವನ ಶೈಲಿಯ ಆಹಾರ ಪದ್ಧತಿ ಒಂದು ಚೇಂಜಸ್ ಆಗಿರೋದು ಅಂತ. ಅದಲ್ಲದೆ ಈಗ ನಾನು ಒಂದು ಕ್ವಶನ್ ಕೇಳಿದರೆ, ನೀವು ಹಲ್ಲು ಎಷ್ಟು ಸಲ ಉಜ್ತೀರ ಅಂತ ಹೇಳಿದರೆ ಎಲ್ಲರೂ ಸಹ ಹೇಳ್ತಾರೆ, ನಾವು 2 ಸಲ ಉಜ್ತೇವೆ ಸರ್, ಆದರೂ ಸಹ ನಮಗೆ ಹೆಚ್ಚಾಗಿ ಕಂಡು ಬರ್ತದೆ ಅಂತೇಳಿ. ನೀವು ಏನು ಅನ್ಸ್ಕೋಬೇಕಂತ ಹೇಳಿದರೆ, ನಾವು ಹಲ್ಲು ಕರೆಕ್ಟಾಗಿ ಉಜ್ತಾ ಇದ್ದೇವೆ. ಬೆಳಗ್ಗೆ ರಾತ್ರಿ ನಾವು ಹಲ್ಲನ್ನು ಉಜ್ಬೋದು, ಬಟ್ ಅದನ್ನು ನಾವು ಕರೆಕ್ಟಾಗಿ ಉಜ್ತಾ ಇದ್ದೀವಿ ಅಂತ, ಅದು ವೆರಿ ಇಂಪಾರ್ಟೆಂಟ್. ನೀವು ನಮ್ಮ ದಂತ ಪ್ರಾಕ್ಟೀಷನರ್ ಹತ್ರ ಹೋದಾಗ ಅವರು ನಿಮ್ಮ ಹಲ್ಲನ್ನು ಚೆಕ್ ಮಾಡಿ, ಯೂಶ್ವಲಿ ಫಸ್ಟ್ ಟ್ರೀಟ್ಮೆಂಟ್ ಎಲ್ಲರಿಗೆ ಹೇಳೋದು, ನೀವೊಂದು ಹಲ್ಲನ್ನು ಕ್ಲೀನ್ ಮಾಡಿಸ್ಕೊಳ್ಬೇಕು ಅಂತ. ಆಗ ಎಲ್ಲ ಪೇಷಂಟ್ಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಹಲ್ಲು ಕ್ಲೀನ್ ಮಾಡಬೇಕಾ ಡಾಕ್ಟ್ರ್, ಅಲ್ಲಿಂದ ಶುರುವಾಗೋದು. ನಾನು ಹೇಳಿದರೆ, ನಮ್ಮ ಹಲ್ಲನ್ನು ನಾವು ಕಾಪಾಡಲಿಕ್ಕೆ, ನಮ್ಮ ಹಲ್ಲನ್ನು ಬೆಳಗ್ಗೆ ಇರಲಿ, ರಾತ್ರಿ ಇರಲಿ, ಮಧ್ಯಾಹ್ನ ಇರಲಿ ಕರೆಕ್ಟಾಗಿ ಉಜ್ಲಿಕ್ಕೆ ನಾವು ಕಲ್ತ್ಕೊಳ್ಬೇಕು. ನಾವು ದಂತವೈದ್ಯರನ್ನು ಭೇಟಿಯಾದಾಗ ಫಸ್ಟ್ ಕ್ವಶನ್ ಅವರಿಗೆ ಕೇಳಬೇಕು ಏನಂತ ಹೇಳಿದ್ರೆ, ಡಾಕ್ಟ್ರೇ ನಾವು ಹಲ್ಲನ್ನು ಹೇಗೆ ಉಜ್ಜಬೇಕು ಅಂತೇಳಿ. ಅವರು ನಿಮಗೆ ಒಂದು 2 ಅಥವಾ 5 ನಿಮಿಷ ನಿಮಗೆ ಹಲ್ಲನ್ನು ಹೇಗೆ ಕಾಪಾಡಬೇಕು, ಹೇಗೆ ಉಜ್ಜಬೇಕು ಅದನ್ನು ಹೇಳಿಕೊಡ್ತಾರೆ. ಅದು ವೆರಿ ಇಂಪಾರ್ಟೆಂಟ್. ಹಲ್ಲನ್ನು ಉಜ್ಜುವುದು, ಹಲ್ಲನ್ನು ಕರೆಕ್ಟಾಗಿ ಉಜ್ಜೋದು, ಬೆಳಗ್ಗೆ ಎದ್ದು ಪೇಸ್ಟ್ ಹಾಕಿ ಉಜ್ಜೋದು ಅದು ಕರೆಕ್ಟ್ ಅಲ್ಲ, ಅದನ್ನು ಕರೆಕ್ಟಾಗಿ ಉಜ್ಜೋದು ವೆರಿ ಇಂಪಾರ್ಟೆಂಟ್. ಡೆಂಟಿಸ್ಟ್ ಹತ್ರ ನೀವು ಹೋದಾಗ, ಅವ್ರ ಹತ್ರ ಮಾತಾಡಿದಾಗ ಅವ್ರು ನಿಮಗೆ ಇದನ್ನು ಹೇಳಿಕೊಡ್ತಾರೆ. ಸೊ ನೀವು ಅವ್ರು ಹೇಳಿದ ಪ್ರಕಾರ ಅದನ್ನು ನೀವು ವಹಿಸ್ಕೊಂಡು ಹೋದರೆ ಡೆಫಿನೆಟ್ಲಿ ನಿಮ್ಮಲ್ಲಿ ಹಲ್ಲಲ್ಲಿ ಕಂಡುಬರುವಂಥ ರೋಗಗಳನ್ನು ಕಮ್ಮಿ ಮಾಡ್ಬೋದು. ಆದರೆ ನೀವೀಗ ಕ್ವಶನ್ ಕೇಳ್ಬೋದು, ಸರ್ ಹಾಗಾದರೆ ನಾವು ನಾಳೆಯಿಂದ ಡಾಕ್ಟ್ರ್ ಹೇಳ್ಕೊಟ್ಟ ಮೇಲೆ ಎಲ್ಲ ಹಲ್ಲುಗಳು ಪ್ರಾಬ್ಲಮ್ ಕಮ್ಮಿ ಆಗ್ಬೋದಾ? ಇಲ್ಲ, ಹಲ್ಲು ಒಂದೇ ಕಾರಣಕ್ಕೆ ಬರೋದಲ್ಲ. ನಾವು ಹಲ್ಲು ಕರೆಕ್ಟಾಗಿ ಉಜ್ಜೋದಿಲ್ಲ, ಸಿಹಿ ಪದಾರ್ಥಗಳನ್ನು ತಿಂತೇವೆ, ಈ 2 ಕಾರಣಗಳಿಂದ ಬರೋದಲ್ಲ. ತುಂಬ ಕಾರಣಗಳಿವೆ ಹಲ್ಲಲ್ಲಿ ಕ್ಷಯ ಬರಲಿಕ್ಕೆ. ಆದರೆ ನಮ್ಮಿಂದ ನಾವು ಏನು ಮಾಡ್ಬೋದು ಅಂತೇಳಿದರೆ, ಬೆಳಗ್ಗೆ ಎದ್ದಾಗ ಕರೆಕ್ಟಾಗಿ ಆಹಾರವನ್ನು ತಿನ್ನೋದು. ಆಹಾರ ತಿಂದಾಗ ಬಾಯಿ ಮುಕ್ಕಳಿಸ್ತೇವೆ ನಾವು ಯೂಶ್ವಲಿ ನೀರಲ್ಲಿ ಹಾಕಿ. ಈಗ ಎಷ್ಟು ಜನ ಆ ಪದ್ಧತಿಯನ್ನು ಮಾಡ್ತಾರೆ ಅನ್ನೋದು ನಮಗೆ ಮತ್ತು ನಿಮಗೆ ಬಿಟ್ಟ ವಿಷಯ. ನಾವು ಡಾಕ್ಟ್ರ್ ಆದಾಗ ನಾವು ಕೆಲವರಿಗೆ ಹೇಳ್ತೇವೆ ಬಾಯಿ ಮುಕ್ಕಳಿಸ್ಕೊಳ್ಬೇಕು ಅಂತೇಳಿ. ನಮ್ಮ ಸಣ್ಣ ಮಕ್ಕಳಿಗೆ ಸಹ ಹೇಳಬೇಕು, ದೊಡ್ಡವರಿಗೆ ಸಹ ಹೇಳಬೇಕು, ನಾವಾಗಿದ್ದವರು ಸಹ ಹೇಳ್ಬೋದು. ನಾನು ಯೂಶ್ವಲಿ ನಮ್ಮ ಪೇಷಂಟ್ಸ್ಗಳಿಗೆ ತಮಾಷೆಯಾಗಿ ಹೇಳ್ತೇನೆ, ಜೇಬಲ್ಲಿ ನಿಮ್ಮ ಬ್ರಷನ್ನು ಇಟ್ಕೊಂಡು ಹೋಗಿ, ತಿಂದ ತಕ್ಷಣ ಹಲ್ಲನ್ನು ಕ್ಲೀನ್ ಮಾಡಬೇಕು ಅಂತೇಳಿ. ಸೊ ಇದರ ಅರ್ಥ ಏನಂತ ಹೇಳಿದರೆ, ನೀವು ನಿಮ್ಮ ಕೈಯಲ್ಲಿ ಬ್ರಷ್ ಇಟ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ, ಆದರೆ ಏನು ಮಾಡ್ಬೋದು ಅಂತ ಹೇಳಿದರೆ, ಆಹಾರ ತಿಂದ ತಕ್ಷಣ ಬಾಯಿಯನ್ನು ಮುಕ್ಕಳಿಸಿ ಬಾಯಿಯನ್ನು ಕ್ಲೀನ್ ಮಾಡ್ಬೋದು. ಇದು ಸಣ್ಣ ಒಂದೆರಡು ವಿಷಯಗಳು. ಇನ್ನೊಂದು, ಈಗಿನ ನಮ್ಮ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಹಲ್ಲು ಹುಳ್ಕಲಿದ್ದಾಗ ಡಾಕ್ಟ್ರ್ ಹತ್ರ ಹೋಗೋದಿಲ್ಲ, ವೆಯ್ಟ್ ಮಾಡ್ತಾರೆ, ನೋವು ಬರೋ ತನಕ ವೆಯ್ಟ್ ಮಾಡ್ತಾರೆ. ಆಗ ಏನಾಗ್ತದೆ ಅಂತಂದರೆ, ಹಲ್ಲು ಒಂದು ಹಲ್ಲಿಂದ ಇನ್ನೊಂದು ಹಲ್ಲಿಗೆ, ಇನ್ನೊಂದು ಹಲ್ಲಿಂದ ಮತ್ತೊಂದು ಹಲ್ಲಿಗೆ, ಈ ಥರ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಮ್ಮ ಜನರಲ್ಲಿ ಹಲ್ಲುಗಳ ಪ್ರಾಬ್ಲಮ್ ಹೆಚ್ಚಾಗ್ತಾ ಹೋಗ್ತದೆ. ಇನ್ನೂ ಒಂದಂತ ಹೇಳಿದರೆ, ನಾವು ಎಲ್ಲ ಪೇಷಂಟ್ ಹತ್ರ ಕೇಳ್ಬೋದು, ಎಲ್ಲ ಜನರ ಹತ್ರ ಕೇಳ್ಬೋದು, ನೀವು ಡಾಕ್ಟ್ರ್ ಹತ್ರ ಯಾವಾಗ ಹೋಗ್ತೀರಿ, ಯಾವುದೇ ಪ್ರಾಬ್ಲಮ್ ಇರಲಿ, ಪ್ರಾಬ್ಲಮ್ ಬಂದಾಗ ಹೋಗ್ತೀರಾ. ನಿಮ್ಮ ವೆಹಿಕಲ್ಗೆ ನೀವು ಇನ್ಶೂರೆನ್ಸು ವರ್ಷ ನೀವು ಕರೆಕ್ಟಾಗಿ ತೆಗಿತೀರಿ. ಯಾಕೆಂತ ಹೇಳಿದರೆ, ನಮ್ಮ ಪೊಲೀಸ್ನವರು ನಿಮಗೆ ಫೈನ್ ಮಾಡ್ತಾರೆ. ಆದರೆ ನೀವು ಹಲ್ಲಿದ ಬಗ್ಗೆ ಎಂತ ಮಾಡ್ತೀರಾ, ಇನ್ಶೂರೆನ್ಸ್ ತೊಗೊಳ್ತೀರಾ? ಇಲ್ಲ. ನಿಮ್ಮ ಜೀವನದ ಬಗ್ಗೆ ನೀವು ತೊಗೊಳ್ಳೋದಿಲ್ಲ ಅಂತ ಹೇಳಿದರೆ, ವರ್ಷದಲ್ಲಿ 1 ಸಲ ನಾವು ಡಾಕ್ಟ್ರ್ ಹತ್ರ ಹೋಗಿ ಅವ್ರ ಹತ್ರ ತೋರಿಸ್ಕೊಂಡು ನಮ್ಮ ಹಲ್ಲಿನ ಬಗ್ಗೆ ಕಾಳಜಿಯನ್ನು ವಹಿಸಿದರೆ ನಮ್ಮ ಹಲ್ಲುಗಳ ಪ್ರಾಬ್ಲಮ್ಗಳೆಲ್ಲ ಕಮ್ಮಿ ಆಗ್ತಾ ಬರ್ತದೆ. ಡಾಕ್ಟರ್, ಈ ಹಲ್ಲಿನ ಕ್ಷಯವನ್ನು ಯಾವ ರೀತಿ ತಡೆಗಟ್ಟಬಹುದು ಮತ್ತು ಹಲ್ಲು ಉಜ್ಜುವ ಕ್ರಮ, ಸರಿಯಾದ ವಿಧಾನ ಯಾವ ರೀತಿ? ಅಂದರೆ ಅಡ್ಡಲಾಗಿ ಉಜ್ಜುವುದು,
ಉದ್ದವಾಗಿ ಉಜ್ಜೋದು ಅದರಿಂದ ಒಸಡಿನ ಸಮಸ್ಯೆ ಕೂಡ ಬರ್ತದೆ ಅಂತ ತಿಳ್ಕೊಂಡಿದ್ದೇನೆ. ಸೊ ಹಾಗಾಗಿ ಅದು ಯಾವ ಕ್ರಮದಲ್ಲಿ? ಕರೆಕ್ಟ್, ನೀವು ಕೇಳಿರೋ ಕ್ವಶನ್ ಕರೆಕ್ಟ್ ಆಗಿದೆ. ಇದರಲ್ಲಿ ಎರಡು ವಿಧದಲ್ಲಿ ಆನ್ಸರ್ ಮಾಡ್ತೇನೆ. ಹಲ್ಲಿನ ರೋಗವನ್ನು ನಾವು ಹಲ್ಲಿನ ಕ್ಷಯವನ್ನು ಹೇಗೆ ತಡೆಗಟ್ಟಬಹುದು ಅಂತೇಳಿ. ಒಂದು ವೆರಿ ಇಂಪಾರ್ಟೆಂಟ್ ಅಂತೇಳಿದರೆ, ಹಲ್ಲಿನ ರೋಗಗಳನ್ನು ನಾವು ನಮಗೆ ಸೆನ್ಸಿಟಿವಿಟಿ ಅಂತ ಕೆಲವೊಮ್ಮೆ ಹೇಳ್ತೇವೆ. ಅಂತ ಹೇಳಿದರೆ ಜುಮ್ ಆಗೋದು ತುಂಬ ಕಾರಣಗಳಿಂದ ಆಗ್ತದೆ. ಆದರೆ ಹೆಚ್ಚಾಗಿ ಹಲ್ಲಲ್ಲಿ ಕ್ಷಯ ಇದ್ದಾಗ ವೆರಿ ಇಂಪಾರ್ಟೆಂಟ್. ನೀವು ಡಾಕ್ಟ್ರ್ ಹತ್ರ ಬಂದಾಗ ಡಾಕ್ಟ್ರ್ ಹೇಳ್ತಾರೆ 1 2 3 4 5 ಡಾಕ್ಟ್ರ್ ಹೇಳ್ತಾರೆ 5 ಹಲ್ಲುಗಳು ನಿಮಗೆ ಹುಲ್ಕಲ್ಲಾಗಿದೆ, ನೀವು ಫಿಲ್ ಮಾಡಬೇಕು. ನೀವೇನು ಮಾಡ್ತೀರಾ? ಸೊ ಒಂದು ಫಿಲ್ ಮಾಡಿ ಇನ್ನೊಂದು ಮತ್ತೆ ಫಿಲ್ ಮಾಡ್ತೇವೆ. ಸೊ ನೀವು ಎಂತ ಮಾಡ್ತೀರಾ ಅಂತೇಳಿದ್ರೆ, ಕೆಲವೊಮ್ಮೆ ನೀವು 1 ವರ್ಷ ಬಿಟ್ಟು ಬರ್ತೀರಾ, ಕೆಲವೊಮ್ಮೆ ನೀವು 2 ವರ್ಷ ಬಿಟ್ಟು ಬರ್ತೀರಾ. ಸೊ ಹಲ್ಲಿನ ಬಗ್ಗೆ ಕಾಳಜಿಯನ್ನು ನೀವು ವಹಿಸ್ಕೊಳ್ಬೇಕು. ಮತ್ತು ನೀವು ಹಲ್ಲಲ್ಲಿ ಡಾಕ್ಟ್ರ್ ತಡೆಗಟ್ಟಲಿಕ್ಕೆ ನೀವೇನು ಹೇಳ್ತೀರಾ ಅಂತೇಳಿದರೆ, ನಾವು ಹಲ್ಲಿನ ಉಜ್ಜುವುದು ಮತ್ತು ನಾವು ಹಲ್ಲುಗಳಿಗೆ ಕೆಲವೊಂದು ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಹುಲ್ಕಲಾಗದಿರುವಂಥದ್ದು. ಅದು ಕೆಲವೊಮ್ಮೆ ನಾವು ಏನಂತ ಹೇಳ್ತಿದ್ರೆ ಮಕ್ಕಳಲ್ಲಿ ಮಾಡ್ತೇವೆ, ದೊಡ್ಡವರಲ್ಲಿ ಮಾಡ್ತೇವೆ, ಏಜಲ್ಲಿ ಆದವರಿಗೆ ಮಾಡ್ತೇವೆ. ಫ್ಲೂರೈಡ್ ವಾರ್ನಿಷ್ ಅಂತ ಹೇಳ್ತೇವೆ. ಆ ವಾರ್ನಿಷನ್ನು ನಾವು ಹಚ್ಚಿಕೊಂಡಾಗ ನಮ್ಮಲ್ಲಿ ಹಲ್ಲುಗಳಲ್ಲಿ ರೋಗಗಳು ಕಮ್ಮಿಯಾಗಿ ಕಂಡು ಬರ್ತದೆ. ಇನ್ನೊಂದು ನಾವು ಪಿಟ್ ಆ್ಯಂಡ್ ಫಿಶರ್ ಸೀಲೆನ್ಸ್ ಅಂತ ಹೇಳ್ತೇವೆ. ಇದು ಸಹ ನಾವು ಹಲ್ಲಲ್ಲಿ ಹಾಕ್ತೇವೆ. ಇದರಿಂದ ಸಹ ಹಲ್ಲುಗಳಲ್ಲಿ ರೋಗಗಳು ಕಮ್ಮಿಯಾಗಿ ಕಂಡು ಬರ್ತದೆ. ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಹಲ್ಲನ್ನು ಉಜ್ಜಲಿಕ್ಕೆ ಹೇಗೆ ಕರೆಕ್ಟಾಗಿ ಉಜ್ಜುವುದು ಅಂತೇಳಿ ಅದನ್ನು ಸಹ ನಾವು ಮಾಡ್ಬೋದು. ಮತ್ತು ಇನ್ನೊಂದು, ಹಲ್ಲುಗಳಲ್ಲಿ ನಾವು ಕ್ಲೀನ್ ಮಾಡಲಿಕ್ಕೆ ಒಂದು ಬಲ್ಲಿ ಥರ ಬರ್ತದೆ, ನಾವು ಫ್ಲಾಸಿಂಗ್ ಅಂತ ಹೇಳ್ತೇವೆ. ಅದನ್ನು ನಾವು ಸಹ ದಿವಸ ಮಾಡಿದರೆ ಒಳ್ಳೆಯದು. ಯಾರೂ ಸಹ ಅದನ್ನು ಮಾಡೋದಿಲ್ಲ. ಅಂತೇಳಿದರೆ ಬ್ರಷ್ ಮಾಡೋದು, ಹಲ್ಲುಗಳ ಬಲ್ಲಿಗಳನ್ನು ಉಜ್ಜಿ ಅದನ್ನು ಕ್ಲೀನ್ ಮಾಡೋದು. ನೀವು ಎಣಿಸ್ಬೋದು ಡಾಕ್ಟ್ರು ಒಂದು ಮ್ಯಾಜಿಕ್ ವ್ಯಾಂಡ್ ಹಿಡಿದು ಮಾಡ್ತಾರೆ ಅಂತೇಳಿ. ಅಲ್ಲ, ಡಾಕ್ಟ್ರನ್ನ ಕೆಲಸ ಮಾಡ್ತಾರೆ. ಆದರೆ ನಮ್ಮಲ್ಲಿ ನಾವು ಪೇಷಂಟಾಗಿ ಏನು ಮಾಡುತ್ತೆ ಹೇಳ್ತಿದ್ರೆ, ಹಲ್ಲನ್ನು ಕರೆಕ್ಟಾಗಿ ಉಜ್ಜಿ ಈ ಥರವನ್ನು ದಂತ ಬಲ್ಲಿಗಳನ್ನು ಯೂಸ್ ಮಾಡಿ ಹಲ್ಲಿನ ಎಡೆಗಳನ್ನೆಲ್ಲ ಕ್ಲೀನ್ ಮಾಡಿದರೆ ನಮ್ಮ ಹಲ್ಲುಗಳ ಪ್ರಾಬ್ಲಮ್ ಕಮ್ಮಿ ಆಗ್ತದೆ. ಇನ್ನೊಂದು, ಈಗ ಜನರಲ್ಲಿ ತುಂಬ ತಪ್ಪು ತಿಳುವಳಿಕೆ ಇದೆ, ಹಲ್ಲನ್ನು ಯಾವ ಟೂತ್ಪೇಸ್ಟಿಂದ ಉಜ್ಜಬೇಕು ಅಂತೇಳಿ. ನಮ್ಮ ಹಲ್ಲನ್ನು ನೀವು ಯಾವುದೇ ಟೂತ್ಪೇಸ್ಟ್ ಯೂಸ್ ಮಾಡ್ಬೋದು, ನನಗೆ ಅದರಲ್ಲಿ ಎಂಥ ತೊಂದರೆ ಇಲ್ಲ. ಆದರೆ ನಮ್ಮ ಹಲ್ಲಲ್ಲಿ ಒಂದು ಫ್ಲೂರೈಡ್ ಅಂಶ ಇರ್ತದೆ ನಮ್ಮ ಪೇಸ್ಟಲ್ಲಿ. ಆ ಫ್ಲೂರೈಡಿಂದ ಎಂತಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಹಲ್ಲುಗಳಲ್ಲಿ ಹುಳುಕಲಾಗೋದನ್ನು ಕಮ್ಮಿ ಮಾಡ್ತದೆ. ಸೊ ನೀವು ಯಾವುದೇ ಪೇಸ್ಟ್ ನಿಮ್ಗೆ ಇಷ್ಟ ಬಂದದನ್ನು ಯೂಸ್ ಮಾಡ್ಬೋದು. ಆದರೆ ಈ ಫ್ಲೂರೈಡ್ ಅಂಶ ಇರುವ ಪೇಸ್ಟನ್ನು ನೀವು ಯೂಸ್ ಮಾಡಿದರೆ ನಿಮ್ಮ ಹಲ್ಲುಗಳಲ್ಲಿ ರೋಗ ಬರುವುದನ್ನು ನಾವು ತಡೆಗಟ್ಟಬಹುದು. ಅಗೇನ್ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ಹಲ್ಲು ಒಂದು ಕಾರಣದಿಂದ ಬರುವುದಿಲ್ಲ, ಮಲ್ಟಿಪಲ್ ಕಾರಣಗಳಿಂದ ಬರ್ತದೆ. ನೀವು ದಂತವೈದ್ಯರಲ್ಲಿ ಕರೆಕ್ಟಾಗಿ ಹೋಗಿ ತೋರಿಸಿಕೊಂಡು ನಿಮ್ಮ ಪ್ರಾಬ್ಲಮ್ ಏನಿದೆ. ಇನ್ನೂ ಒಂದು ಏನಂತ ಹೇಳಿದರೆ, ನಮ್ಮ ಡಯಟ್, ನಮ್ಮ ಫುಡ್ ಹ್ಯಾಬಿಟ್ಸ್. ನಾನು ತುಂಬ ಪೇಷಂಟ್ಸ್ಗಳಿಗೆ ನೀವು ಏನು ತಿಂತೀರಾ ಅಂತ ಹೇಳಿದರೆ, ಅವ್ರು ಹೇಳ್ತಾರೆ ಬೆಳಗ್ಗೆ ಮಧ್ಯಾಹ್ನ ಊಟ, ರಾತ್ರಿ ಮಧ್ಯಾಹ್ನ ಊಟ, ರಾತ್ರಿ. ನೀವೀಗ ಎಣಿಸ್ಬೋದು, ನಮ್ಮ ಜನರಲ್ಲಿ ಈ ಕೋಕೋ-ಕೋಲಾ ಇರ್ಬೋದು, ಸಿಹಿ ಊಟ ಇರ್ಬೋದು, ನಮ್ಮ ಇಂಡಿಯನ್ ಡಿಶಸಲ್ಲಿ ನಾವು ಸ್ವಲ್ಪ ತಿಂತದ್ದು. ಆದರೆ ಈಗಿನ ಮಕ್ಕಳಲ್ಲಿ ನೀವು ನೋಡ್ಬೋದು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಮತ್ತು ಕೋಕೋ-ಕೋಲಾ ಇಲ್ಲದೆ ಅವರಿಗೆ ಕೋಕ್ ಇರ್ಬೋದು, ನಾನು ಅವರ ಕಂಪನಿ ಹೆಸರು ಹೇಳೋದಲ್ಲ, ನಮ್ಮ ಈ ಏರೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ಬೋದು. ಏರೇಟೆಡ್ ಡ್ರಿಂಕ್ಸನ್ನು ಯೂಸ್ ಮಾಡೋದು ಸಹ ಹೆಚ್ಚಾಗಿ ಕಂಡು ಬರ್ತದೆ. ಮಿಲ್ಕ್ ಶೇಕ್ ಸಹ, ಅದರಲ್ಲಿ ಸಹ ಏನು ಮಾಡ್ತೇವೆ ನಾವು, ಶುಗರ್ ಆ್ಯಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಐಸ್ ಕ್ರೀಮ್ಸ್ ಅಂಗಡಿ ಇರ್ಬೋದು, ತುಂಬ ಅಂಗಡಿ ಇರ್ಬೋದು, ಈ ಸಿಹಿ ಪದಾರ್ಥಗಳನ್ನು ಅನಿಯಮಿತವಾಗಿ ಅಂತೇಳಿದರೆ ಹೆಚ್ಚಾಗಿ ತಿನ್ನುವುದರಿಂದ ನಮ್ಮ ಹಲ್ಲಲ್ಲಿ ರೋಗಗಳು ಕಂಡು ಬರ್ತಾ ಇದೆ. ಡಾಕ್ಟರ್, ನೀವು ಹೇಳಿದ್ರೆ ಈಗ ಹಲ್ಲನ್ನು ಸ್ವಚ್ಛಗೊಳಿಸ್ಬೋದು ಅಂತ. ಕ್ಲೀನಿಂಗ್ ಟ್ರೀಟ್ಮೆಂಟಲ್ಲಿ ಹಲ್ಲು ಸವೆತ ಉಂಟಾಗ್ತದೆ, ಇದರಿಂದ ಹಲ್ಲದು ಕರೆಕ್ಟ್. ಎರಡನೇ ಪಾರ್ಟಿಗೆ ನಾನು ಬರ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ಮೀ. ಹಲ್ಲುಗಳನ್ನು ಹೇಗೆ ಉಜ್ಜಬೇಕು ಮತ್ತು ಹಲ್ಲುಗಳು ಉಜ್ಜೋದ್ರಿಂದ ಹಲ್ಲುಗಳು ಸವೆತು ಹೋಗ್ತಾ ಅಂತ ಕ್ವಶನ್ ಕೇಳಿದ್ದೀರಾ. 100%. ಈಗ ನಾವೇನಾಗ್ತಿದೆ ಅಂತೇಳಿ, ಹಲ್ಲನ್ನು ಕರೆಕ್ಟಾಗಿ ಉಜ್ಜದಿದ್ದರೆ ಡೆಫಿನೆಟ್ಲಿ ನಮ್ಮ ಹಲ್ಲುಗಳಲ್ಲಿ ಸವೆತ ಕಂಡು ಬರ್ತದೆ. ಸೊ ಅದಕ್ಕೆ ನಾವು ಹೇಳೋದು ಅಂತ ಹೇಳಿದರೆ, ಹಲ್ಲನ್ನು ಹೇಗೆ ಉಜ್ಜಬೇಕು ಅಂತ ಡಾಕ್ಟರ್ ಹತ್ರ ಕೇಳಬೇಕು. ನಾವು ಮೊದಲನೇದಾಗಿ ಏನು ಅನ್ಸ್ಕೋಬೇಕಂದ್ರೆ, ಒಂದೇ ತರಹದ ವಿಧ ಇಲ್ಲ ಹಲ್ಲನ್ನು ಉಜ್ಜಲಿಕ್ಕೆ. ನಾವು ಹೆಚ್ಚಾಗಿ ಯೂಸ್ ಮಾಡೋದು ಹಾರಿಜಾಂಟಲ್ ಬ್ರಷಿಂಗ್ ಟೆಕ್ನಿಕ್ ಅಂತ ಹೇಳ್ತೇವೆ. ಅದನ್ನು ನಾವು ಸ್ಕ್ರಬ್ ಟೆಕ್ನಿಕ್ ಅಂತ ಹೇಳ್ತೇವೆ. ಈಗ ನಾನು ನೋಡ್ತಾ ಇರ್ಬೋದು, ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ, ಇದನ್ನು ನಾವು ಸ್ಕ್ರಬ್ ಟೆಕ್ನಿಕ್ ಅಂತ ಹೇಳೋದು. ಯೂಶ್ವಲಿ ನಮ್ಮ ಎಲ್ಲ ಜನರು ಸ್ಕ್ರಬ್ ಟೆಕ್ನಿಕ್ ಅಂತ ಯೂಸ್ ಮಾಡ್ತಾರೆ. ಇಲ್ಲದ್ರೆ ಕೆಲವೊಮ್ಮೆ ರೌಂಡ್ ಆಗಿ ಹಲ್ಲನ್ನು ಯೂಸ್ ಮಾಡ್ತಾರೆ, ರೌಂಡ್ ಆಗಿ ಇದು ಮಾಡಿ ಯೂಸ್ ಮಾಡ್ತಾರೆ. ಎಸ್, ಕೆಲವರಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ, ಬ್ರಷ್ ತುಂಬ ಗಟ್ಟಿ ಇದ್ದರೆ ಹಲ್ಲುಗಳು ಕ್ಲೀನ್ ಆಗ್ತದೆ ಅಂತೇಳಿ. ಡೆಫಿನೆಟ್ಲಿ ಇಲ್ಲ. ನಾವು ಹಾರ್ಡ್ ಬ್ರಷ್ ಯೂಸ್ ಮಾಡಿದ ತಕ್ಷಣ ಹಲ್ಲುಗಳು ಸವಿತ ತುಂಡು ಬರ್ತದೆ. ಒಂದು ಸಲ ಹಲ್ಲುಗಳು ಸವಿತ ತುಂಡು ಕಟ್ಟಾದರೆ ಡೆಫಿನೆಟ್ಲಿ ಅದು ತುಂಬ ಹೆಚ್ಚಾಗ್ತಾ ಹೋಗ್ತದೆ. ಮೈನ್ ನಮ್ಮ ಯಾವುದೇ ನೀವು ಅಸೋಸಿಯೇಷನ್ ನೋಡ್ಬೋದು, ನಾವೀಗ ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ ಸಾಫ್ಟ್ ಬ್ರಿಸಲ್ ಬ್ರಷಸ್, ಅದನ್ನು ಯೂಸ್ ಮಾಡ್ಬೋದು. ಡಾಕ್ಟ್ರ್ ಹತ್ರ ಹೋದಾಗ ಕೆಲವೊಮ್ಮೆ ನಾವು ಹಲ್ಲುಗಳ ಸರ್ಜರಿ ಮಾಡಿದಾಗ ನಾವು ನಿಮಗೆ ಮೀಡಿಯಮ್, ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಟ್ರಾ ಸಾಫ್ಟ್ ಬ್ರಿಸಲ್ ಬ್ರಷಸ್ ಅಂತ ಹೇಳ್ತೇವೆ. ಸೊ ನೀವೀಗ ನೆಕ್ಸ್ಟ್ ನೀವು ಮಾರ್ಕೆಟಿಗೆ ಹೋದಾಗ ನೀವೇನು ಮಾಡಬೇಕಂತ ಹೇಳಿದರೆ, ಆ ಬ್ರಿಸಲ್ಸ್ ನಮ್ಮದು ಹಾರ್ಡ್ ಇದೆಯಾ, ಮೀಡಿಯಮ್ ಇದೆಯಾ, ಸಾಫ್ಟ್ ಇದೆಯಾ ಅಂತ ನೀವು ನೋಡ್ಕೊಂಬಿಟ್ಟು ಸಾಫ್ಟ್ ಬ್ರಿಸಲ್ ಬ್ರಷಸ್ ಯೂಸ್ ಮಾಡಬೇಕು. ಮತ್ತು ಹಲ್ಲನ್ನು ಉಜ್ಜುವಾಗ ನೀವೇನು ಮಾಡಬೇಕಂತ ಹೇಳಿದ್ರೆ, ಫಸ್ಟ್ ನಾವು ಹಲ್ಲಿನ ಹೆಡ್ಡನ್ನು ನಾವು ಕವರ್ ಮಾಡಿದಾಗ 3 ಹಲ್ಲುಗಳು ಕವರ್ ಆಗ್ತದೆ. 3 ಹಲ್ಲುಗಳು ಕವರ್ ಆದಾಗ ಅದನ್ನು ನಾವು 45 ಡಿಗ್ರಿ ಆ್ಯಂಗುಲೇಷನ್ ಅಂತ ಹೇಳ್ತೇವೆ.
ಆ 45 ಡಿಗ್ರಿ ಆ್ಯಂಗ್ಯುಲೇಷನಲ್ಲಿ ಹಿಡಿದಾಗ ನೀವು ಅಲ್ಲಿ ಪಿಕ್ಚರಲ್ಲಿ ನೋಡ್ಬೋದು, ಅಲ್ಲಿ ಕಾಣಿಸ್ತಾ ಇದ್ದಾರೆ ಹಲ್ಲನ್ನು 45 ಡಿಗ್ರಿಯಲ್ಲಿ ಇಟ್ಟಿದ್ದಾರೆ. ಸೊ ಹಲ್ಲನ್ನು ಇಟ್ಟು ನಾವು ಎಂತ ಮಾಡಬೇಕಂದ್ರೆ ಫಸ್ಟ್ ಹಾರಿಜಾಂಟಲ್ ಸ್ಟ್ರೋಕ್ಸ್ ಅಂತ ಹೇಳಿದ್ರೆ ಈ ಥರ 10 ಸಲ ನಾವು ಹಾರಿಜಾಂಟಲ್ ಸ್ಟ್ರೋಕ್ ಇಡಬೇಕು. ಮತ್ತು ನಾವು ಸ್ವೀಪಿಂಗ್ ಮೋಷನಲ್ಲಿ ಹಲ್ಲನ್ನು ಕೆಳಗೆ ಮಾಡಬೇಕು. ಮೇಲಿನ ಹಲ್ಲಾದರೆ ನಾವು ಕೆಳಗೆ ತರಬೇಕು, ಕೆಳಗಿನ ಹಲ್ಲಾದರೆ ನಾವು ಮೇಲೆ ತಗೊಂಡು ಹೋಗಬೇಕು. ಸೊ ಇದು ಕರೆಕ್ಟಾಗಿ ನಾವು ನಮ್ಮ ಹಲ್ಲಲ್ಲಿ ಕಂಡುಬರೋ ನಮ್ಮ ಬಕ್ಕಲ್ ಸರ್ಫೇಸ್ ಅಂತ ಹೇಳ್ತೇವೆ, ಅಲ್ಲಿ ನಾವು ಕ್ಲೀನ್ ಮಾಡೋದು. ಇನ್ನೊಂದು ನಮ್ಮ ಹಲ್ಲುಗಳೆಲ್ಲ ಒಳಗಿಂದ ಸಹ ನಾವು ಕ್ಲೀನ್ ಮಾಡಬೇಕು. ಮತ್ತು ಹಲ್ಲನ್ನು ನಾವು ಕಚ್ಚುವ ಜಾಗ ಇದೆಯಲ್ಲ ಅದನ್ನು ಸಹ ಕ್ಲೀನ್ ಮಾಡಬೇಕು. ಈ 3 ಜಾಗವನ್ನು 3 ಹಲ್ಲುಗಳ ಪ್ರಕಾರ ಮಾಡಿ ನಾವು ಕ್ಲೀನ್ ಮಾಡಿದರೆ ನಿಮ್ಮ ಹಲ್ಲುಗಳಲ್ಲಿ ರೋಗಗಳು ಕಮ್ಮಿಯಾಗಿ ಕಂಡುಬರ್ತದೆ. ಇನ್ನೂ ಏನಾಗ್ತದೆ ಅಂತ ಹೇಳಿದ್ರೆ ಈ ಡಾಕ್ಟ್ರೆ ಇದು 3 ಹಲ್ಲುಗಳು ನಾವು ಮಾಡುವಾಗ ಬೆಳಗ್ಗೆ ಲೇಟ್ ಆಗ್ತದೆ, ನಮಗೆ ಆಫೀಸ್ಗೆ ಹೋಗಲಿಕ್ಕೆ ಲೇಟ್ ಆಗ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸದಿದ್ದರೆ ಬೇರೆ ಯಾರಿಗೂ ಸಹ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ನಿಮಗೆ ಟ್ರೀಟ್ಮೆಂಟ್ ಮಾಡ್ಬೋದು, ಡೆಂಟಿಸ್ಟ್ ನಿಮಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಆದರೆ ನೀವು ಅದರ ಬಗ್ಗೆ ಕಾಳಜಿ ವಹಿಸದಿದ್ದರೆ ಡಾಕ್ಟ್ರಿಂದ ಎಂತ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಡಾಕ್ಟರ್, ಇದು ಈಗ ಹಲ್ಲಿನ ಹುಳುಕು ಹಲ್ಲಿನ ಸಮಸ್ಯೆ ಯಾವುದೇ ರೀತಿ ಬಂದರೂ ಅದನ್ನು ಯಾವ ಹಂತದಲ್ಲಿ ನಾವು ಡಾಕ್ಟರ್ ಹತ್ರ ಹೋಗಬೇಕಾಗಬಹುದು? ವೆರಿ ಗುಡ್ ಕ್ವೆಶನ್. ನಾವು ಹಲ್ಲನ್ನು ಯಾವಾಗ ಡಾಕ್ಟ್ರಲ್ಲಿ ಬಂದು ತೋರಿಸಬೇಕು? ಹಲ್ಲಿನ ಕ್ಷಯದ ರೋಗದ ಬಗ್ಗೆ ಕೆಲವೊಮ್ಮೆ ಡಾಕ್ಟ್ರ್ ಹತ್ರ ಕೆಲವೊಮ್ಮೆ ಹಲ್ಲಿನ ಕ್ಷಯ ಇರ್ತದೆ, ನೋವು ಇರ್ತದೆ, ಹಾಗೆ ಬರ್ತಾರೆ. ಸೊ ಬೇಸಿಕಲಿ ಹಲ್ಲುಗಳು ಕ್ಷಯ ಏನಾಗ್ತದೆ ಅಂತ ಹೇಳಿದ್ರೆ ದೆರ್ ಈಸ್ ಅ ಪ್ರೊಸೀಜರ್ ಟು ಪ್ರೋಗ್ರೆಸ್. ಸಣ್ಣ ಹುಲ್ಕಲ್ಲಾದರೆ ನಿಮಗೆ ಸ್ವಲ್ಪ ನೋವು ಇರ್ತದೆ, ಸೆನ್ಸಿಟಿವಿಟಿ ಇರ್ತದೆ. ನೀವು ಆಗ ಬಂದಾಗ ನಾವೆಂತ ಮಾಡ್ತೇವೆ ಅಂತೇಳಿ ನಿಮ್ಮ ಹಲ್ಲನ್ನು ನಾವು ಸಿಮೆಂಟ್ ಹಾಕಿ ನಾವು ಫಿಲ್ ಮಾಡ್ತೇವೆ. ಈಗ ತುಂಬ ಮೆಟೀರಿಯಲ್ಸ್ ಇದೆ, ಹಲ್ಲಿನ ಕಲರ್ದಿದೆ. ಮೊದಲಿನ ಕಾಲದಲ್ಲಿ ನಾವು ಬೆಳ್ಳಿ ಫಿಲ್ಲಿಂಗ್ ಅಂತ ಹೇಳ್ತಿದ್ದೀವಿ, ಅದು ತುಂಬ ಫೇಮಸ್ ಆಗಿತ್ತು ಅಂತ ಹೇಳಿದ್ರೆ ನನ್ನ ಹಲ್ಲುಗಳಲ್ಲೂ ಸಹ ಇದೆ. ಈಗ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲರಿಗೆ ಸಹ ಬ್ಯೂಟಿ ಕಾನ್ಷಿಯಸ್ ಇದೆ ಅಂತ ಹೇಳಿದ್ರೆ ಹಲ್ಲಿನ ಕಲರ್ದು ಫಿಲ್ಲಿಂಗ್ಸ್ ಅಂತ ಮಾಡ್ತೇವೆ. ಅದರಲ್ಲಿ ನಾವು ಗ್ಲಾಸ್ ಐನಮರ್ ಸಿಮೆಂಟ್ ಅಂತ ಹೇಳ್ತೇವೆ, ಕಾಂಪೋಸಿಟ್ ಅಂತ ಹೇಳ್ತೇವೆ. ಇದರಲ್ಲಿ ಸಹ ನಾವು ಫ್ಲೂರೈಡ್ ಅಂಶವನ್ನು ಹಾಕ್ತಾ ಇದ್ದೇವೆ. ಸೊ ಬೇಸಿಕಲಿ ನೀವು ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಯಾವ ಫಿಲ್ಲಿಂಗ್ ಬೇಕು ಆ ಫಿಲ್ಲಿಂಗ್ ಮಾಡಿಸ್ಕೊಳ್ಬೋದು. ಫಸ್ಟ್ ನಾವು ಫಿಲ್ಲಿಂಗ್ ಮಾಡ್ಬೋದು. ಕ್ಷಯದ ರೋಗಗಳು ಹೆಚ್ಚಾಗಿ ಒಳಗೆ ನಮ್ಮ ನರಗಳನ್ನು ಟಚ್ ಮಾಡಿದಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನು ನಾವು ಫಿಲ್ಲಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಹೆಚ್ಚಾಗಿ ನಮ್ಮಲ್ಲಿ ಜನರು ಬರುವಾಗ ಅದು ದಂತಕ್ಷಯ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ನರಗಳಿಗೆ ಟಚ್ ಆಗಿರ್ತದೆ. ಆಗ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ನಾವು ಮಾಡ್ತೇವೆ. ಆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕ್ಯಾಪಿಂಗ್ ಹಾಕ್ಸ್ಲಿಕ್ಕೆ ಬರೋದಿಲ್ಲ. ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ ಈ ಕಂಪ್ಲೀಟ್ ಟ್ರೀಟ್ಮೆಂಟ್ ಯಾವಾಗ ಅಂತ ಹೇಳಿದ್ರೆ ರೂಟ್ ಕೆನಾಲ್ ಮಾಡಿಸಿ ಅದಕ್ಕೆ ಒಂದು ಕ್ಯಾಪ್ ಹಾಕ್ಸ್ಕೊಳ್ಳೋದು. ಈಗಿನ ಕಾಲದಲ್ಲಿ ಡೆಫಿನೆಟ್ಲಿ ಕ್ಯಾಪ್ ಹಾಕ್ಸ್ಕೊಳ್ಳೋದೇ ಸಹ ಟ್ರೀಟ್ಮೆಂಟ್ ಮಾಡ್ಬೋದು. ಆದರೆ ಇದು ನಮ್ಮ ಡೆಂಟಿಸ್ಟ್ ಏನಿದ್ದಾರೆ ಅವರು ನಿಮಗೆ ಈ ಡಿಸಿಷನನ್ನು ತೊಗೊಳ್ತಾರೆ. ಅಂತ ಹೇಳಿದ್ರೆ ತುಂಬ ಹಲ್ಲುಗಳು ಕೆಟ್ಟೋಗಿದರೆ ಕ್ಯಾಪಿಂಗ್ ಮಾಡಿಸಲೇಬೇಕಾಗ್ತದೆ. ಸಣ್ಣದಾಗಿರುವ ಹುಲ್ಕಲ್ಲಾಗಿತ್ತು, ರೂಟ್ ಕೆನಾಲ್ಗೆ ಹೋಗಿದೆ, ಯೂಶ್ವಲಿ ನಾವು ಕ್ಯಾಪನ್ನು ಅವಾಯ್ಡ್ ಮಾಡ್ಬೋದು ಈಗಿನ ಕಾಲದಲ್ಲಿ. ಬಟ್ ನೀವು ಅದನ್ನು ಡೆಂಟಿಸ್ಟ್ ಒಟ್ಟಿಗೆ ಡಿಸೈಡ್ ಮಾಡಿ. ಯಾಕಂತ ಹೇಳಿದರೆ ಈಗ ನಾನು ಈ ಮೀಟಿಂಗ್ನ ಮುಖಾಂತರ ರೂಟ್ ಕೆನಾಲ್ ಮಾಡಿದ ಹಲ್ಲುಗಳಿಗೆ ಕ್ಯಾಪ್ ಇಲ್ಲ ಅಂತ ಹೇಳಿದರೆ ಜನರಲ್ಲಿ ತಪ್ಪು ತಿಳುವಳಿಕೆ ಬರ್ತದೆ. ಆ ಡಾಕ್ಟ್ರ್ ಹೇಳಿದ್ದಾರೆ ಕ್ಯಾಪ್ ಮಾಡಬಾರ್ದು ಅಂತೇಳಿ. ನೋ, ಆ ಥರ ಅಲ್ಲ. ನಿಮ್ಮ ಡೆಂಟಿಸ್ಟ್ ನಿಮಗೆ ಬೇಕಾಗಿ ಯಾವುದೇ ನೀವು ಹಲ್ಲಿನ ಡಾಕ್ಟ್ರ್ ಹತ್ರ ಹೋದಾಗೂ ಸಹ ಅವರು ಕರೆಕ್ಟಾಗಿ ನಿಮಗೆ ಹೇಳ್ತಾರೆ. ಯಾರಿಗೂ ಸಹ ಮಾಡಬೇಕು ಅಂತ ಟ್ರೀಟ್ಮೆಂಟ್ ಯಾರು ಸಹ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನಾನು ಹೇಳಿದಾಗೆ ಫಸ್ಟ್ ಬಂದಾಗ ನಿಮಗೆ ಹೇಳೋದೇ ಹಲ್ಲನ್ನು ಕ್ಲೀನ್ ಮಾಡಲಿಕ್ಕೆ. ನನ್ನ ಕ್ಲಿನಿಕಲ್ಲಿ ಬರ್ತಾರೆ, ನಮ್ಮ ಇಲ್ಲಿ ಸಹ ಬರ್ತಾರೆ, 20-30 ವರ್ಷದ ತನಕ ಹಲ್ಲಲ್ಲಿ ಕ್ಲೀನ್ ಮಾಡಲಿಕ್ಕೆ ಅವರು ಹೋಗಿರಲಿಕ್ಕಿಲ್ಲ ಡೆಂಟಿಸ್ಟ್ ಹತ್ರ. ಸೊ ನಾನೇನು ಹೇಳೋದು ಅಂತ ಹೇಳಿದರೆ ಡೆಫಿನೆಟ್ಲಿ ಡಾಕ್ಟ್ರ್ ನಿಮಗೆ ಹೇಳಿದ ಪ್ರಕಾರ ಟ್ರೀಟ್ಮೆಂಟ್ ನೀವು ಮಾಡ್ತಾ ಹೋದರೆ ನಿಮ್ಮ ಹಲ್ಲಿಗೆ ಒಳ್ಳೆಯದು. ಒಂದು ಕ್ಷಯ ಇದೆ, ನೀವು ಹಲ್ಲನ್ನು ಇಮಿಡಿಯೇಟಾಗಿ ಫಿಲ್ ಮಾಡಿದರೆ ನಿಮ್ಮ ಪ್ರಾಬ್ಲಮ್ ಕಮ್ಮಿ ಆಗ್ತದೆ. ತುಂಬ ನೋಡಿದರೆ ನಿಮ್ಮ ಟ್ರೀಟ್ಮೆಂಟ್ ಖರ್ಚು ಸಹ ಹೆಚ್ಚಾಗ್ತದೆ. ರೂಟ್ ಕೆನಾಲ್ ಪ್ಲಸ್ ಕ್ಯಾಪಿಂಗ್ ಆದರೆ 2 ಹಣ ಸಹ ಟ್ರೀಟ್ಮೆಂಟ್ಗೆ ನಾವು ಕಂಬೈನ್ ಮಾಡಿದಾಗ ಆ್ಯಕ್ಚುಲಿ ಅದರ ಟ್ರೀಟ್ಮೆಂಟ್ ರೇಟ್ಸ್ ಹೆಚ್ಚಾಗ್ತದೆ. ಫಿಲ್ಲಿಂಗಿಗೆ ನಿಮಗೆ ಕಮ್ಮಿಯಾಗಿ ಟ್ರೀಟ್ಮೆಂಟ್ ಆಗ್ತದೆ. ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಡಾಕ್ಟ್ರೆ ಫಿಲ್ಲಿಂಗ್ ಮಾಡಿ ಆದಮೇಲೆ ನನಗೆ ತುಂಬ ಪೇಷಂಟ್ಸ್ ಕೇಳ್ತಾರೆ ಫಿಲ್ಲಿಂಗ್ ಮಾಡಿ ಆದಮೇಲೆ ಅದು ಪರ್ಮನೆಂಟ್ ಫಿಲ್ಲಿಂಗ್ ಅಲ್ಲ ಸರ್ ಅಂತೇಳಿ. ಅದು ಅದರಲ್ಲಿ ವಿಧಗಳಿವೆ ಅಂತ ಸ್ವಲ್ಪ ಪರ್ಮನೆಂಟ್ ಟೆಂಪರರಿ ಆಗಿ. ಎಸ್ ಯಾಕಂತ ಹೇಳಿದರೆ ಕೆಲವೊಮ್ಮೆ ನೀವು ಕ್ವಶನ್ ಕೇಳಿದ್ರೆ ಒಳ್ಳೆ ಆಯಿತು. ಟೆಂಪ್ರರಿ ಫಿಲ್ಲಿಂಗ್ಸ್ ನಾವು ಯಾವಾಗ ಮಾಡ್ತೇವೆ ಅಂತಂದರೆ ಈ ದಂತಕ್ಷಯ ಕೆಲವೊಮ್ಮೆ ನಮ್ಮ ಈ ನರಗಳಿಗೆ ಟಚ್ ಆಗಿದ್ದಾಗ ಅದರ ಇಂಟರ್ಮೀಡಿಯೇಟ್ ಟ್ರೀಟ್ಮೆಂಟ್ ಇರ್ತದೆ. ಅಂತ ಹೇಳಿದ್ರೆ ನಾವು ಟೆಂಪ್ರರಿ ಫಿಲ್ಲಿಂಗ್ ಮಾಡಿ ನೋವು ಕಮ್ಮಿ ಆದರೆ ಅದನ್ನು ನಾವು ಪರ್ಮನೆಂಟ್ ಫಿಲ್ಲಿಂಗ್ ಆಗಿ ಕನ್ವರ್ಟ್ ಮಾಡ್ತೇವೆ. ಈಗಿನ ಕಾಲದಲ್ಲಿ ಹೆಚ್ಚು ಜನರಿಗೆ ನೋವನ್ನು ತಡೆಗಟ್ಟಬೇಕು. ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಈ ಟೆಂಪ್ರರಿ ಫಿಲ್ಲಿಂಗ್ ಅಂತ ಹೇಳಿದ್ರೆ ನೀವು ನೋವು ತಡೀಲಿಕ್ಕೆ ನೀವು ರೆಡಿ ಇರಲೇಬೇಕು. ನೀವು ರೆಡಿ ಇಲ್ಲದಿದ್ದರೆ ಅದಕ್ಕೆ ರೂಟ್ ಕೆನಾಲ್. ಸೊ ತುಂಬ ಜನರು ಈಗ ರೂಟ್ ಕೆನಾಲ್ ಪ್ರಿಫರೆನ್ಸ್ ಮಾಡ್ತಾರೆ, ಯಾಕಂದರೆ ನೋವು ತಡೀಲಿಕ್ಕೆ ಆಗೋದಿಲ್ಲ ಅಂತೇಳಿ. ಸೊ ಟೆಂಪ್ರರಿ ಎಲ್ಲ ಆಗ ನಾವು ಯೂಸ್ ಮಾಡ್ತೇವೆ. ಮತ್ತು ಪರ್ಮನೆಂಟ್ ಫಿಲ್ಲಿಂಗ್ ಯೂಶ್ವಲಿ ಆ ಹಲ್ಲುಗಳು ತುಂಬ ಡೀಪಾಗಿದ್ದು ಇದು ಇದ್ದಾಗ ನಾವು ಅದನ್ನು ಯೂಸ್ ಮಾಡ್ತೇವೆ. ಸೊ ಹೀಗೆ ನಾವು ಹಲ್ಲನ್ನು ಫಿಲ್ ಮಾಡಿ ಅದನ್ನು ನಾವು ಇದು ಮಾಡೋದ್ರಿಂದ ನಮಗೆ ಟ್ರೀಟ್ಮೆಂಟನ್ನು ನಾವು ಇದನ್ನು ತಡೆಗಟ್ಬೋದು. ಫಿಲ್ಲಿಂಗ್ಗಳು ಪರ್ಮನೆಂಟಾ? ಯಾವ ಫಿಲ್ಲಿಂಗು ಸಹ ಪರ್ಮನೆಂಟ್ ಅಲ್ಲ. 5 ಅಥವಾ 6 ವರ್ಷದ ಒಳಗೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಅಂತೇಳಿದರೆ ನೀವು ವರ್ಷಕ್ಕೊಂದು ಸಲ ಡಾಕ್ಟ್ರ್ ಹತ್ರ ಇಲ್ವಾ 6 ತಿಂಗಳಿಗೊಮ್ಮೆ ಸಲ ಡಾಕ್ಟ್ರಿಗೆ ಹೋದರೆ
ನಾವು ಏನು ಫಿಲ್ಲಿಂಗ್ ಮಾಡಿದ್ದೇವೆ ಅದನ್ನು ನೀವು ತುಂಬ ವರ್ಷಗಳ ಬಾಳಿಕೆ ಬರ್ಬೋದು. ನನಗೀಗ ಬಂದಾಗ ಡಾಕ್ಟರ್ ಹತ್ರ ಕೇಳ್ತಾರೆ, ಡಾಕ್ಟರ್ ಒಂದು ಕ್ವಶನ್ ಸಿಂಪಲಾಗಿ ಕೇಳ್ತಾರೆ, ಡಾಕ್ಟ್ರ್ ನಮಗೆ ಆ ಡಾಕ್ಟ್ರ್ ಒಂದು 20 ವರ್ಷ ಹಿಂದೆ ಫಿಲ್ ಮಾಡಿದರು, ಆದರೆ ಈಗಿನ ನೀವು ಫಿಲ್ ಮಾಡಿದ ಫಿಲ್ಲಿಂಗ್ಗಳು ತುಂಬ ವರ್ಷ ಬರೋದಿಲ್ಲ. 20 ವರ್ಷ ಹಿಂದೆ ನಾವು ತಿನ್ನುವ ಆಹಾರ ಪದ್ಧತಿಯ ಶೈಲಿಯೇ ಡಿಫ್ರೆಂಟ್ ಇತ್ತು. ಈಗ ನಾವು 20 ವರ್ಷ ಆದಮೇಲೆ ನಾವು ಆಹಾರ ಶೈಲಿ ಏನಾಗಿದೆ ತುಂಬ ಚೇಂಜಸ್ ಆಗಿದೆ. ಮತ್ತು ನೀವೇ ಅನ್ಸ್ಕೋಬೇಕು ನಾವು ಇದರ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇದ್ದೇವಾ ಇಲ್ಲವಾ ಅಂತೇಳಿ. ಸೊ ಇದೆಲ್ಲ ರೀಸನ್ಗಳು. ಆದರೆ ನಾನು ಹೇಳ್ತಾ ಇದ್ದೇನೆ, ನೀವು ಡಾಕ್ಟ್ರ್ ಹತ್ರ ಕರೆಕ್ಟಾಗಿ ಹೋಗಿ ಅವರ ಅಡ್ವೈಸನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಈ ದಂತಕ್ಷಯದ ರೋಗ ಏನಿದೆ ಇದನ್ನು ನಾವು ಕಮ್ಮಿ ಮಾಡ್ಬೋದು. ಡಾಕ್ಟರ್, ಹಾಗಾದರೆ ಇದು ಈ ದಂತಕ್ಷಯಕ್ಕೆ ರೂಟ್ ಕೆನಲ್ ಚಿಕಿತ್ಸೆ ಇಂತಿಷ್ಟು ಸಿಟ್ಟಿಂಗ್ ಇಷ್ಟು ಟೈಮ್ ಬರಬೇಕಾ? ಹಾಗಾಗಿ ಜನರನ್ನು ಮಾಡಲಿಕ್ಕೆ ತಯಾರಿರುವುದಿಲ್ಲ. ಅಂದರೆ ಅದಕ್ಕೆ ದಿನ ತಗೊಳ್ತದೆ, 1 ವಾರ 2 ವಾರ 3 ವಾರ 4 ವಾರ ಕಂಟಿನ್ಯೂಸ್ ಬರಲೇಬೇಕಾಗ್ತದೆ. ಸೊ ಅದು ಇವಾಗ ಕಮ್ಮಿ ಅವಧಿಯಲ್ಲಿ ಆಗ್ತದಾ? ಇವಾಗ ಕೆಲಸಕ್ಕೆ ಹೋಗುವವರಿಗೆ ತುಂಬ ಕಷ್ಟ, ಅದೇ ಟೈಮ್ಗೆ ಬರಬೇಕು. ಸೊ ಅದು ಅದರ ಅವಧಿ ಏನಾದರೂ ಕಮ್ಮಿ ಇದೆಯಾ? 1-2 ಸಿಟ್ಟಿಂಗಲ್ಲಿ ಆಗುವಂಥದ್ದು ಈಗಿನ ಟೆಕ್ನಾಲಜಿಯಲ್ಲಿ? ಎಸ್, ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಇದನ್ನು ರೂಟ್ ಕೆನಾಲ್ ಟ್ರೀಟ್ಮೆಂಟಲ್ಲಿ ಕ್ವಶನ್ ಈಸ್ ಕರೆಕ್ಟ್. ಇದನ್ನು ನನ್ನ ಕ್ಲಿನಿಕಲ್ಲಿ ನನ್ನ ಅಭ್ಯಾಸವನ್ನು ಹೇಳ್ತೇನೆ. ಯೂಶ್ವಲಿ ನಾವು ಪೇಷಂಟ್ ಮೇಲೆ ಡಿಪೆಂಡ್ ಮಾಡ್ತೇವೆ. ನೀವು ಹೇಳಿದ ಕ್ವಶನ್ ಕರೆಕ್ಟ್, 4 ಸಲ ಬರಬೇಕು 5 ಸಲ ಬರಬೇಕು, ಇದು ಇನ್ಫೆಕ್ಷನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಯೂಶ್ವಲಿ ಈಗ ನಾವು ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಸಿಂಗಲ್ ಸಿಟ್ಟಿಂಗ್ RCTs ಮಾಡ್ಬೋದು. ಆದರೆ ಇದನ್ನು ನಿಮ್ಮ ಯಾವ ದಂತ ವೈದ್ಯರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಅವರ ಮೇಲೆ ಬಿಡಬೇಕು. ಯೂಶ್ವಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಡಾಕ್ಟ್ರ್ ನಿಮಗೆ ಹೇಳಿಕೊಡ್ತಾರೆ, ನೀವು 4 ಇಲ್ಲದೆ 5 ಸಲ ಬರಬೇಕು ಅಂತೇಳಿ. ಅವರ ಮಾತನ್ನು ಕೇಳಿ ನೀವು 4 ಅಥವಾ 5 ಸಲ ಬಂದರೆ ನಿಮಗೆ ಒಳ್ಳೆಯದು. ಇಲ್ಲದ್ರೆ ಏನಾಗ್ತದೆ, ನೋವು ಬರ್ತದೆ, ಸ್ವೆಲ್ಲಿಂಗ್ ಬರ್ತದೆ. ನೀವು ಆ್ಯಕ್ಚುಲಿ ನೀವು ಹೋದದ್ದು ಡಾಕ್ಟ್ರಿಗೆ ಹಲ್ಲು ನೋವು ಕಮ್ಮಿ ಮಾಡಲಿಕ್ಕೆ. ರೂಟ್ ಕೆನಾಲ್ ನೀವು ಸರ್ ನನಗೆ ದುಬೈಗೆ ಹೋಗಬೇಕು, ನನಗೆ ಕೆಲಸ ಇದೆ, ನನಗೆ ಬರಲಿಕ್ಕೆ ಆಗೋದಿಲ್ಲ, ಒಂದೇ ದಿವಸದಲ್ಲಿ ಮುಗಿಸಿ, ನಾವು 1 ದಿವಸದಲ್ಲಿ ಮುಗಿಸಿ ಕೊಡ್ತೇವೆ. ಕಾಂಪ್ಲಿಕೇಶನ್ಸ್ ಏನಿದೆ ಅದನ್ನು ನೀವು ತಡೆಗಟ್ಟಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇರಬೇಕು. ನೋವು ಬಂದಾಗ ನೀವೇನು ಮಾಡ್ತೀರಾ, ಡಾಕ್ಟ್ರ್ ಹತ್ರ ಬಂದು ಫಸ್ಟ್ ಹೇಳೋದು, ಡಾಕ್ಟ್ರ್ ನೀವು ರೂಟ್ ಕೆನಾಲ್ ಮಾಡಿದ ಹಲ್ಲು ಈಗ ನೋವು ಬರ್ತಾ ಉಂಟು ಅಂತೇಳಿ. ಇಲ್ಲದ್ರೆ ಇನ್ನೊಂದೇನು ಮಾಡ್ತೀರಾ, ಇನ್ನೊಬ್ಬ ಡಾಕ್ಟ್ರಿಗೆ ಹೋಗ್ತೀರಾ. ಇನ್ನೊಬ್ಬ ಡಾಕ್ಟ್ರ್ ನೋಡಿಬಿಟ್ಟು ಅಯ್ಯೋ ಇದರಲ್ಲಿ ಇನ್ಫೆಕ್ಷನ್ ಇದೆಯಲ್ಲ, ಡಾಕ್ಟ್ರ್ ಯಾಕೆ ಮುಗಿಸಿದ್ದಾರೆ ಹೇಳಲಿಕ್ಕೆ ಸಹ ಹೋಗ್ಬೋದು. ಅಂತ ಹೇಳಿದರೆ ನೀವು ಅವರಿಗೆ ಪ್ರೀವಿಯಸ್ ಹಿಸ್ಟ್ರಿ ಹೇಳೋದಿಲ್ಲ, ಅವರಿಗೆ ಹೇಳೋದಿಲ್ಲ, ನಾನೇ ಅವರಿಗೆ ಫೋರ್ಸ್ ಮಾಡಿದೆ ಒಂದೇ ದಿವಸದಲ್ಲಿ ಮುಗಿಸ್ಲಿಕ್ಕೆ, ಡಾಕ್ಟ್ರ್ ಹೆಂಗೆ ಬೇನೆ ಹಾಕ್ಕೊಂಡು ಇತ್ತೇನೆ ದಾದಂಡಲ್ಲ ಮಲ್ಪಲೆ ಅಂತ. ಸೊ ಈಗ ನೀವು ಹೇಳೋದು. ಸೊ ನಾನೇನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮದು ಸಹ ತಪ್ಪಿದೆ, ನಿಮ್ಮದು ಸಹ ತಪ್ಪಿದೆ ಅಂತ ಹೇಳಿದರೆ ಕೆಲವೊಮ್ಮೆ ನಾವು ಟ್ರೀಟ್ಮೆಂಟ್ ಮಾಡುವಾಗ ಅದಕ್ಕೆ ಅಂತ ಒಂದು ಅವಧಿ ಅಂತ ಇದೆ. ಯೂಶ್ವಲಿ ಈಗಿನ ಕಾಲದಲ್ಲಿ ನಾವು ಸಿಂಗಲ್ ಸಿಟ್ಟಿಂಗ್ ಸಹ ಮಾಡ್ತೇವೆ, ಮಲ್ಟಿಪಲ್ ಸಿಟ್ಟಿಂಗ್ ಸಹ ಮಾಡ್ತೇವೆ. ಸೊ ನೀವು ಇದನ್ನು ಏನು ಮಾಡಬೇಕಂತೇಳಿ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಏನಿದ್ದಾರೆ ಅವ್ರ ಹತ್ರ ಡಿಸ್ಕಸ್ ಮಾಡಿ, ಅವರು ನಿಮಗೆ ಇಲ್ಲ ಇದನ್ನು 4 ಸಲ ನೀವು ಬರಲೇಬೇಕು ಅಂತ ಹೇಳಿದಾಗ ನೀವು ಬಂದು ಮಾಡಿದರೆ ಒಳ್ಳೆಯದು. ಇನ್ನೊಂದು, ಕೆಲವೊಮ್ಮೆ ಸಲ ನಾವು ಏನು ಮಾಡ್ತೇವೆ ಅಂತೇಳಿದರೆ ಟ್ರೀಟ್ಮೆಂಟನ್ನು ನಾವು 4 ಅಥವಾ 5 ಸಲ ನಾವು ಕೆಲವೊಮ್ಮೆ ಕರಿತೇವೆ. ಯಾಕಂತ ಹೇಳಿದರೆ ಅದರಿಂದ ನಿಮಗೆ ಅದರ ಟ್ರೀಟ್ಮೆಂಟ್ ಚಾರ್ಜಸ್ ಕೊಡಲಿಕ್ಕೆ ಸಹ ನಿಮಗೆ ಈಸಿ ಆಗ್ತದೆ. ಕೆಲವೊಂದು ಸಲ ಕೆಲವೊಂದು ಡಾಕ್ಟ್ರು ಕೆಲವೊಂದು ವಿಧಾನಗಳನ್ನು ಉಪಯೋಗಿಸ್ತಾರೆ. ಬಟ್ ನೀವು ಹೇಳಿದ ಕ್ವಶನ್ ಪ್ರಕಾರ ಸಿಂಗಲ್ ವಿಸಿಟ್ ಮಾಡ್ಬೋದಾ? ಮಾಡಬಹುದು. ಡಾಕ್ಟರ್, ಇನ್ನೊಂದು ಪ್ರಶ್ನೆ, ಇವಾಗ ಸಣ್ಣ ಇರುವಾಗ ಯಾವಾಗಲಾದರೂ ಈಗ ಬಿದ್ದಾಗ ಹಲ್ಲು ಕಪ್ಪಾಗಿ ಹೋಗ್ತದೆ. ಈ ಕಪ್ಪಾದ ಹಲ್ಲನ್ನು ಯಾವ ರೀತಿ ನಾವು ಸರಿಪಡಿಸಬಹುದು? ಗುಡ್ ಕ್ವೆಶನ್. ನೀವೀಗ ನನ್ನ ಕ್ಲಿನಿಕಲ್ಲಿ ಬರ್ತಾರೆ, ಕೆಲವೊಂದು ನಮ್ಮ ಎದುರಿದ ಹಲ್ಲುಗಳು ಯಾವಾಗಲೂ ಸಹ ನೀವು ನೋಡ್ಬೋದು ಬ್ರೌನ್ ಆಗಿರ್ತದೆ. ಅದು ಯಾಕೆ ಆಗಿರುತ್ತೆ ಅಂದರೆ, ನೀವು ಸಣ್ಣದಿರುವಾಗ ಕೆಲವೊಮ್ಮೆ ನೀವು ಬಿದ್ದಿರ್ತೀರ, ಇಲ್ಲದ್ರೆ ನೀವು ಯಾರ ಹತ್ರ ಆದರೂ ಸಣ್ಣದಾಗಿರೋ ನಾವು ಪೆಟ್ಟು ಡೆಫಿನೆಟ್ಲಿ ನಾವು ಮಾಡ್ತಾ ಇರ್ತೇವೆ, ಅವ್ರು ನಮಗೆ ಹೊಡೆದಿರ್ತಾರೆ, ನಾವು ಇಲ್ಲದ್ರೆ ನಾವು ಡೋರ್ ತೆರೆಯುವಾಗ ನಮಗೆ ತಾಗಿರ್ತದೆ. ಇದರಿಂದ ಏನಾಗ್ತಂತಂದರೆ ನಮ್ಮ ಹಲ್ಲುಗಳು ಟಿಪಿಕಲಾಗಿ ಬಿಹೇವಿಯರ್ ಕೆಲವೊಮ್ಮೆ ಕಮ್ಮಿ ಇರ್ತದೆ, ಹಲ್ಲು ಒಳಗಿಂದ ಸತ್ತೋಗ್ತದೆ ಅಂತೇಳಿದರೆ ಅದು ನಾನ್ ವೈಟಲ್ ಆಗ್ತದೆ. ನಾನ್ ವೈಟಲ್ ಆದಾಗ ಹಲ್ಲುಗಳ ಬ್ರೌನ್ ಕಲರ್ ಡಿಸ್ಕಲರೇಷನ್ ಆಗಲಿಕ್ಕೆ ತುಂಬ ವರ್ಷ ತಗೊಳ್ತದೆ, ನರ ಸತ್ತೋಗ್ತದೆ. ಹೌದು, ನರ ಸತ್ತೋದಾಗ ಏನಾಗ್ತದೆ, ಅದು ತುಂಬ ಟೈಮ್ ತೊಗೊಳ್ತದೆ, ಅದು ಹಲ್ಲುಗಳು ಕಲರ್ ಚೇಂಜ್ ಆದಾಗ. ಸೊ ನಿಮಗೆ 10 ವರ್ಷ ಅಥವಾ 8 ವರ್ಷದಲ್ಲಿ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿರ್ತದೆ. ಬಟ್ ನೀವು 20 ಅಥವಾ 25 ವರ್ಷದಲ್ಲಿ ಬರುವಾಗ ಹಲ್ಲುಗಳು ಬ್ರೌನ್ ಆಗಿರ್ತದೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಏನಂತ ಹೇಳಿದರೆ, ಅದು ಹಲ್ಲು ಹುಳ್ಕಲಲ್ಲ, ಅದು ಡೆಂಟಲ್ ಟ್ರಾಮಾದಿಂದ ಆಗಿರೋದು. ಟ್ರೀಟ್ಮೆಂಟ್ ಏನಂತ ಹೇಳಿದರೆ, ರೂಟ್ ಕೆನಾಲ್ ಮಾಡಿ ಅದಕ್ಕೆ ಒಂದು ಕ್ಯಾಪ್ ಅಥವಾ ನಾವು ವೆನಿಯರ್ ಅಂತ ಹೇಳ್ತೇವೆ, ಕ್ಯಾಪ್ ಮಾಡ್ಬೋದು, ವೆನಿಯರ್ ಮಾಡ್ಬೋದು. ಇನ್ನೂ ಹೆಚ್ಚು ಅಂತ ಹೇಳಿದರೆ ನಾವು ಬ್ಲೀಚಿಂಗ್ ಅಂತ ಹೇಳ್ತೇವೆ, ಇಂಟರ್ನಲ್ ಬ್ಲೀಚಿಂಗ್ ಅಂತ ಹೇಳಿದರೆ ಅಗೇನ್ ಇದೆಲ್ಲ ಟ್ರೀಟ್ಮೆಂಟು ಡಾಕ್ಟ್ರು ನಿಮ್ಮೊಟ್ಟಿಗೆ ಸ್ಟ್ರಾಟಜೀಸ್ ಎಲ್ಲ ಹೇಳ್ತಾರೆ. ಕೆಲವೊಮ್ಮೆ ಏನು ಮಾಡ್ತಾರೆ ಅಂತ ಹೇಳಿದರೆ, ನಮ್ಮ ಈ ಇಂಡಿಯಾದಲ್ಲಿ ಪ್ರಾಬ್ಲಮ್ ಅಂತ ಹೇಳಿದರೆ ಜನರಿಗೆ ಆ ಟ್ರೀಟ್ಮೆಂಟನ್ನ ಸಕ್ಸಸ್ ಅಂತ ಫೇಲ್ಯೂರ್ ಅಂತ ಇರ್ತದೆ. ಈಗ ಕೆಲವೊಮ್ಮೆ ಡಾಕ್ಟ್ರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫೇಲ್ಯೂರ್ ಹೇಳಲಿಕ್ಕೆ ಕೆಲವರು ಹಿಂಜರಿತಾರೆ. ಯಾಕಂತ ಹೇಳಿದರೆ, ಅಯ್ಯೋ ಡಾಕ್ಟ್ರ್ ಪೇಷಂಟ್ ಎಣಿಸ್ತಾರೆ ಡಾಕ್ಟ್ರಿದ್ದು ತಪ್ಪಿಂದ ಅದು ಫೇಲ್ಯೂರ್ ಆಗಿದೆ. ನೋ, ನೀವು ಎಣಿಸ್ಕೋಬೋದು, ಈಗ ಹಾರ್ಟ್ ಇದು ನಾವು ಒಂದು ಸರ್ಜರಿ ಮಾಡಿದ್ಮೇಲೆ ನೀವು ಡಾಕ್ಟ್ರ್ ಹತ್ರ ಕೇಳ್ತೀರಾ ಅದು ಬ್ಲಾಕ್ ಆಗಬಾರ್ದು ಅಂತೇಳಿ? ಇಲ್ಲ ಅಲ್ವಾ? ಸೊ ನಮ್ಮ ಹಲ್ಲಲ್ಲಿ ಸಹ ಹಾಗೆ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್ ಇರ್ತದೆ. ನಮ್ಮ ಈ ದಂತವೈದ್ಯರು ಹೆಚ್ಚಾಗಿ ಏನಂತ ಈ ಫೇಲ್ಯೂರನ್ನು ಪೇಷಂಟ್ ಒಟ್ಟಿಗೆ ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ.
ಯಾಕಂತ ಹೇಳಿದ್ರೆ ಅಯ್ಯೋ ಅವರು ಅದು ತಪ್ಪು ಕಲ್ಪನೆ, ಡೆಫಿನೆಟ್ಲಿ ಬಿಕಾಸ್ ತಪ್ಪು ಕಲ್ಪನೆ ಬರ್ತದೆ ಅಂತೇಳಿ ಕೆಲವೊಮ್ಮೆ ಅವರು ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಈಚ್ ಟ್ರೀಟ್ಮೆಂಟ್ ಹ್ಯಾಸ್ ಅ ಸಕ್ಸಸ್ ಆ್ಯಂಡ್ ಅ ಫೇಲ್ಯೂರ್. ಅದು ಏನಾಗ್ತದೆ ಅಂತೇಳಿ, ನೀವು ಒಂದು ಡೆಂಟಿಸ್ಟ್ ಹತ್ರ ಲೈಫ್ ಲಾಂಗ್ ನೀವು ಹೋಗ್ತಾ ಇದ್ರೆ ಅಂತೇಳಿದರೆ, ಪರ್ಮನೆಂಟಾಗಿ ಹೋಗ್ತಾ ಇದ್ರೆ, ಅವರು ಸಹ ನಿಮಗೆ ಎಲ್ಲ ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗ್ತಾರೆ. ಸೊ ಏನಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ಮಾಡ್ಕೊಳ್ಳಿ. ಮೊದಲು ಕಾನ್ಸೆಪ್ಟ್ ಇತ್ತು ಫ್ಯಾಮಿಲಿ ಡಾಕ್ಟರ್ ಅಂತೇಳಿ, ಈಗ ಫ್ಯಾಮಿಲಿ ಡಾಕ್ಟರ್ನ ಕಾನ್ಸೆಪ್ಟೇ ಇಲ್ಲ. ಈಗ ಎಂತ ಹೇಳಿದರೆ, ಕಿವಿ ನೋವಾದರೆ ಡೈರೆಕ್ಟ್ ENT ಗೆ ಹೋಗ್ತೀರಾ, ಕಣ್ಣು ನೋವಾದರೆ ಡೈರೆಕ್ಟ್ ಆಪ್ಥಾಲ್ಮಾಲಜಿಸ್ಟಿಗೆ ಹೋಗ್ತೀರಾ, ಹೊಟ್ಟೆ ನೋವಿದ್ರೆ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಂತೇಳಿದರೆ ನೀವು ಡೈರೆಕ್ಟ್ಲಿ ಸ್ಪೆಷಲಿಸ್ಟಿಗೆ ಹೋಗ್ತಾ ಇದ್ದೀರಾ. ಪ್ರತಿಯೊಂದಕ್ಕೂ ಸಪ್ರೇಟ್ ಆಗಿರುವಂತಹ ಡೆಫಿನೆಟ್ಲಿ ನೋ ಪ್ರಾಬ್ಲಮ್, ಹೋಗಿ, ನಾನು ಇಲ್ಲ ಅಂತ ಹೇಳೋದು, ಅದು ತಪ್ಪಲ್ಲ ಅಂತ ಹೇಳೋದಿಲ್ಲ. ನೀವೇನಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಫ್ಯಾಮಿಲಿ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ. ಫ್ಯಾಮಿಲಿ ಡಾಕ್ಟರ್ ಇಸ್ ದ ಬೆಸ್ಟ್ ಪರ್ಸನ್, ಬಿಕಾಸ್ ಅವರು ನಿಮ್ಮನ್ನು ಸಣ್ಣದಾಗಿಂದ ಹಿಡಿದು ದೊಡ್ಡವರ ತನಕ ಅವರು ನೋಡಿರ್ತಾರೆ. ಅವರು ನಿಮಗೆ ರೆಫರ್ ಮಾಡ್ತಾರೆ. ಯಾವುದೇ ಡಾಕ್ಟರ್ ಇದ್ರೂ ಸಹ ಅವರು ನಿಮಗೆ ರೆಫರ್ ಮಾಡ್ತಾರೆ. ನಮ್ಮ ಹಲ್ಲುಗಳಲ್ಲಿ ಸಹ ತುಂಬ ವಿಭಾಗಗಳಿವೆ. ಹಲ್ಲನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ರೂಟ್ ಕೆನಾಲ್ ಸ್ಪೆಷಲಿಸ್ಟ್ ಅಂತ ಹೇಳ್ತೇವೆ. ಈಗ ನಮ್ಮ ಈ ಎಣಪಾಯ ದಂತವೈದ್ಯಕೀಯ ಕಾಲೇಜಲ್ಲಿ ಸಹ ಆ ಥರ ಡಿಪಾರ್ಟ್ಮೆಂಟ್ಗಳಿದೆ. ನಾವು ಅಲ್ಲಿಗೆ ನಿಮಗೆ ರೆಫರ್ ಮಾಡಿ ಅವರು ನಿಮಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಪ್ರೈವೇಟ್ ಕ್ಲಿನಿಕ್ಗಳಲ್ಲಿ ಅಂತಹ ಡಾಕ್ಟ್ರು ಬರ್ತಾರೆ, ಇಲ್ಲಾಂದರೆ ಜನರಲ್ ಪ್ರಾಕ್ಟೀಷನರೇ ಈ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಹೀಗೆ ಡಾಕ್ಟರ್, ಇವಾಗ ಜನರಲ್ ಒಂದು ನಂಬಿಕೆ ಇದೆ, ಲಾಸ್ಟ್ ಕೊನೆ ಹಲ್ಲು ವಿಸ್ಡಮ್ ಟೀತ್ ಬರೋ ಟೈಮಲ್ಲಿ, ಒಂದು ಮಿಡ್ಲ್ ಏಜಲ್ಲಿ ಆ ವಿಸ್ಡಮ್ ಟೀತ್ ಬರ್ತದೆ. ಸೊ ಆ ಟೀತನ್ನು ನಾವು ತೆಗಿಸಲೇಬೇಕಾಗ್ತದೆ, ಅಂದರೆ ಅಷ್ಟೊಂದು ನೋವಿರ್ತದೆ. ಆ ಟೀತ್ ತೆಗೆಸೋದ್ರಿಂದ ತಲೆಗೂ ಮತ್ತು ತಲೆಗೆ ನರ ಸಂಬಂಧಿತ ಸಮಸ್ಯೆ ಬರಬಹುದು ಅನ್ನೋ ಒಂದು ಸಾಮಾನ್ಯ ಜನರಲ್ಲಿ ನಂಬಿಕೆ ಇದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಕರೆಕ್ಟ್. ನನಗೆ ಈಗ ತುಂಬ ಪೇಷಂಟ್ಸ್ ಬರ್ತಾರೆ. ಒಂದು ವಿಷಯದಲ್ಲಿ, ಫಸ್ಟ್ ವಿಷಯ ಏನು ಹೇಳ್ತಾರೆ ಅಂದರೆ, ನಮ್ಮ ವಿಸ್ಡಮ್ ಟೀತ್, ಈಗಿನ ಜನರಲ್ಲಿ ವಿಸ್ಡಮ್ ಟೀತ್ ಬರ್ತಾ ಇಲ್ಲ. ಅದಕ್ಕೆ ತುಂಬ ಕಾರಣಗಳಿವೆ. ಮೇಯ್ನ್ ಕಾರಣ ನಮ್ಮ ಆಹಾರ ಶೈಲಿ ಪದ್ಧತಿ. ನಾವು ತುಂಬ ಓಲ್ಡ್ ಏಜ್ಗೆ ಹೋದಾಗ, ನಾವು ಸ್ಟೋನ್ ಏಜಿಗೆ ಹೋದಾಗ ಅಂತ ಹೇಳಿದರೆ, ಫಸ್ಟ್ ಇದರಲ್ಲಿ ನಾವು ಕೋರ್ಸ್ ಪದಾರ್ಥ ಅಂತ ಹೇಳಿದರೆ ಕುಕ್ ಮಾಡದೆ ನಾವು ತಿಂತಾಯಿದ್ವಿ. ಅದನ್ನು ನಾವು ಈ ನಮ್ಮ ಸಿವಿಲೈಸೇಷನ್ ನೋಡುವಾಗ, ಈಗಿನ ಸಿವಿಲೈಸೇಷನ್ ಮಾಡಿದಾಗ ರಿಫೈನ್ಡ್ ಫುಡ್ಸ್ ಅಂತೇಳಿದರೆ, ಈಗಿನ ಎಲ್ಲ ಜನರಿಗೆ ಬರ್ಗರ್, ಪಿಜ್ಜಾ ಇಂಥದ್ದೇ ಬೇಕು ಅಂತ ಹೇಳಿದರೆ, ದೇ ಆರ್ ಆಲ್ ವೆರಿ ಸಾಫ್ಟ್ ಇನ್ ನೇಚರ್ ಅಂತ ಹೇಳಿದರೆ, ನಾನು ಹೇಳಿದ್ರು ಇವಲ್ಯೂಷನ್, ಥಿಯರಿ ಆಫ್ ಎವಲ್ಯೂಷನ್ ಅಂತ ಹೇಳ್ತೇವೆ. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ದಟ್ ಇಟ್ ಇಸ್ ನಾಟ್ ಅರೈಸಿಂಗ್. ಆ್ಯಂಡ್ ಆಲ್ಸೋ ನಮ್ಮ ಫೇಸಿದು ಸ್ಟ್ರಕ್ಚರ್ ಏನಾಗಿದೆ, ತುಂಬ ಕಡಿಮೆ ಆಗ್ತಾ ಬರ್ತದೆ. ನಾನು ರೀಸನ್ ಕೊಡ್ತಾ ಇದ್ದೇನೆ ಯಾಕೆ ನಮ್ಮ ವಿಸ್ಡಮ್ ಹಲ್ಲುಗಳು ಬರ್ತಾ ಇಲ್ಲ, ನಮಗೆ ಬುದ್ಧಿ ಕಮ್ಮಿ ಆಗ್ತಾಯಿದೆ ಅಂತ ಬರ್ತಾ ಇಲ್ಲ ಅಂತಲ್ಲ, ಬಟ್ ಜನರಲಿ ಇದು ಥಿಯರಿ ಆಫ್ ಎವಲ್ಯೂಷನಿಂದಾಗಿ ಬರ್ತಾ ಇಲ್ಲ. ಆ ಹಲ್ಲುಗಳನ್ನು ನಾವು ಒಳಗೆ ಬಿಟ್ಟಾಗ ಕೆಲವೊಮ್ಮೆ ಅದರಲ್ಲಿ ಟ್ಯೂಮರ್ಸ್ ಆಗ್ತದೆ, ಕೆಲವೊಮ್ಮೆ ನೋವು ಬರ್ತದೆ. ನೀವು ಕರೆಕ್ಟಾಗಿ ಹೇಳಿದ್ದೀರ, ನೋವು ಬರ್ತದೆ. ಅದು ಯೂಶ್ವಲಿ ಆ ಹಲ್ಲು ಒಳಗಿದ್ದಾಗ ಏನಂತ ಹೇಳಿದರೆ, ಮೇಲೆ ಬರಲಿಕ್ಕೆ ಅದು ಪ್ರಯತ್ನ ಪಡ್ತಾ ಇರ್ತದೆ. ಹಾಗೆ ಮೇಲೆ ಬರುವಾಗ ಪ್ರಯತ್ನ ಪಡುವಾಗ ಕೆಲವೊಮ್ಮೆ ಅದರ ಗಮ್ಸಲ್ಲಿ ಎಲ್ಲ ಇನ್ಫೆಕ್ಷನ್ ಆಗ್ತದೆ. ಇಟ್ ಈಸ್ ಅ ವೆರಿ ಸೀರಿಯಸ್ ಇನ್ಫೆಕ್ಷನ್. ಅದರಿಂದ ಹೆಚ್ಚಾಗಿ ಎಲ್ಲರೂ ಸಹ ನಮ್ಮ ಈ ಎಣಪಾಯ ದಂತಕೀಯ ವೈದ್ಯಕೀಯ ಇರ್ಬೋದು ಅಥವಾ ನಮ್ಮ ಪ್ರೈವೇಟ್ ಕ್ಲಿನಿಕಲ್ಲಿ ಇರ್ಬೋದು, ಹೆಚ್ಚಾಗಿ ನಾವು ಹಲ್ಲುಗಳನ್ನು ತೆಗಿಲಿಕ್ಕೆ ಹೇಳ್ತೇವೆ. ಯಾಕಂತ ಹೇಳಿದರೆ ಇದರಲ್ಲಿ ಆಗುವಂಥ ಕಾಂಪ್ಲಿಕೇಶನ್ಸ್ ತುಂಬ ಇರ್ತದೆ. ವೆರಿ ಸಿಂಪಲ್, ನಾವು ಸರ್ಜರಿ ಮಾಡಿ ತೆಗಿತೇವೆ, ಕೆಲವೊಮ್ಮೆ ನಾವು ಸಿಂಪಲ್ ಟ್ರೀಟ್ಮೆಂಟ್ ಆಗಿ ತೆಗಿತೇವೆ. ಸೊ ಅದನ್ನು ನಾವು ತೆಗಿಲೇಬೇಕು. ಇನ್ನೂ ಒಂದು ನೆಕ್ಸ್ಟ್ ಕ್ವೆಶ್ಚನ್ ನೀವು ಕೇಳಿದ್ದು, ಹಲ್ಲುಗಳನ್ನು ತೆಗೆಯೋದ್ರಿಂದ ಕಣ್ಣಿಗೆ ಹೆಚ್ಚಾಗಿ ಅನಿಸೋದು ಕಣ್ಣಿನ ಪವರ್ ಕಮ್ಮಿ ಆಗ್ತದೆ, ಇಲ್ಲಾಂದರೆ ನಮ್ಮ ನರ್ವ್ ಡ್ಯಾಮೇಜ್ ಆಗ್ತದೆ. ಡೆಫಿನೆಟ್ಲಿ ಇದೆಲ್ಲ ತಪ್ಪು ಕಲ್ಪನೆ. ನೀವೀಗ ನೋಡ್ತಾ ಇರ್ಬೋದು, ನನ್ನ ಹಲ್ಸ ನಾನು ತೆಗೆದಿದ್ದೇನೆ, ನನ್ನ ಪೇಷಂಟಿಂದ ಎಷ್ಟೋ ಹಲ್ಲುಗಳನ್ನು ತೆಗೆದಿದ್ದೇವೆ. ನಾನು ಫಸ್ಟ್ ಟೈಮಲ್ಲೇ ತೆಗೆದು ನಮ್ಮ 1947ಇಂದ ಇರ್ಬೋದು, ಅಥವಾ 1930ಇಂದ ಇರ್ಬೋದು, ಅಥವಾ 19th ಸೆಂಚುರಿಯಿಂದ ಇರ್ಬೋದು, ಆಗಲಿಂದ ಸಹ ನಾವು ಹಲ್ಲನ್ನು ತೆಗಿತಾ ಇದ್ದೇವೆ. ಇದು ಎಲ್ಲ ತಪ್ಪು ಕಲ್ಪನೆಗಳು. ಇನ್ನೂ ಒಂದೇನಿದೆ ಅಂತ ಹೇಳಿದರೆ, ನಮ್ಮ ಈ ನಮ್ಮ ಲಾಸ್ಟ್ ಹಲ್ಲನ್ನು ತೆಗೆಯುವಾಗ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ನರ್ವ್ಸ್ ಇರ್ತದೆ. ಆದ್ದರಿಂದ ಕೆಲವೊಮ್ಮೆ ಈ ಭಾಗದಲ್ಲಿ ನಮ್ಮ ಸೆನ್ಸೇಷನ್ ತಪ್ಪಿ ಹೋಗೋ ಚಾನ್ಸಸ್ಗಳಿರ್ತವೆ. ಈಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಹಲ್ಲನ್ನು ತೆಗೆಯೋ ಮೊದಲು ನಾವು ಎಕ್ಸ್ರೇ ತೆಗೆದು ಆ ನರ್ವ್ ಏನಿದೆ ನಮ್ಮ ಹಲ್ಲಲ್ಲಿ ಸಿಕ್ಕಿ ಹಾಕ್ಕೊಂಡಿದೆ ಅಂತ ನೋಡ್ಕೊಂಡ್ಬಿಟ್ಟೆ ನಾವು ತೆಗಿತೇವೆ. ಅದು ಅಲ್ಲದೆ ನಮ್ಮ ತಲೆಗೆ ಸ್ಟ್ರೋಕ್ ಬರೋದು, ಇದು ಬರೋದು, ಅದು ನಮ್ಮ ಏಜ್ದ ಮುಖಾಂತರದಿಂದ ಬರೋದಲ್ಲದೆ ಮತ್ತು ನಮ್ಮ ಹಲ್ಲಿಗೆ ಎಂಥ ಪ್ರಾಬ್ಲಮ್ ಇರೋದಿಲ್ಲ. ನೀವು ಹಲ್ಲು ತೆಗೆದ ಮೇಲೆ ನಿಮ್ಮ ಕಣ್ಣಿನ ಪವರ್ ಕಮ್ಮಿ ಆದರೆ ಡೆಫಿನೆಟ್ಲಿ ಇಟ್ ಈಸ್ ಏಜ್ ರಿಲೇಟೆಡ್ ಪ್ರಾಬ್ಲಮ್. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ನಮ್ಮ ಹಲ್ಲು ತೆಗೆದ್ರಿಂದ ಬರ್ತದೆ. ಕೆಲವೊಮ್ಮೆ ನೀವು ಹಲ್ಲು ತೆಗೆದ ಮೇಲೆ ಬರ್ತದೆ, ಸೊ ಅದು ಏಜ್ ರಿಲೇಟೆಡ್ ಆಗಿರ್ತದೆ, ಅದಕ್ಕೆ ಬೇರೆ ಕಾರಣಗಳಿರ್ತದೆ. ಮತ್ತು ಅದಕ್ಕೆ ಸಂಬಂಧ ಡೆಫಿನೆಟ್ಲಿ ಇಲ್ಲ. ಇಟ್ಸ್ ಅ ವೆರಿ ಸೇಫ್ ಪ್ರೊಸೀಜರ್. ನಾನೇನು ಅಡ್ವೈಸ್ ಮಾಡ್ತೇನೆ ಅಂತ ಹೇಳಿದ್ರೆ, ಹಲ್ಲು ನೋವಿದ್ರೆ ನಿಮ್ಮ ಡಾಕ್ಟರ್ ನಿಮಗೆ ತೆಗಿಬೇಕು ಅಂತ ಹೇಳಿದರೆ ಡೆಫಿನೆಟ್ಲಿ ಫಾಲೋ ದೆಮ್. ಬಿಕಾಸ್ ಅವರಿಗೆ ಗೊತ್ತುಂಟು ಹಲ್ಲು ತೆಗೆಯೋದಿದ್ರೆ ನಿಮಗೆ ಇನ್ ಫ್ಯೂಚರ್ ಏನು ಪ್ರಾಬ್ಲಮ್ ಆಗ್ಬೋದು ಅಂತೇಳಿ. ಡೆಫಿನೆಟ್ಲಿ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಹಲ್ಲು ತೆಗೆದಿದ್ದರೂ ಸಹ ಎಂಥ ಪ್ರಾಬ್ಲಮ್ ಬರೋದಿಲ್ಲ. ಒಳ್ಳೆಯದಾಯಿತು, ಅದು ಅಲ್ಟಿಮೇಟ್ಲಿ ದೇವರು ಕೆಲವೊಮ್ಮೆ ಡಿಸೈಡ್ ಮಾಡ್ತಾರೆ ಏನಾಗಬಾರ್ದು ಅಂತೇಳಿ. ಬಟ್ ನಮ್ಮ ಲೈಫಲ್ಲಿ ನಾವು ನೋಡಿದ್ದೇವೆ, ಕೆಲವರು ನಾವು ಹೇಳಿದಾಗೆ ತೆಗೆಯದೆ ನೆಕ್ಸ್ಟ್ ಬಂದು ನಾವು ಕೆಲವೊಮ್ಮೆ ಕಂಪ್ಲೀಟ್ ನಾವು ಸರ್ಜರಿ ಮಾಡಿ ತೆಗಿತೇವೆ. ಸೊ ಈ ಥರ ಆಗಬಾರ್ದು ಅಂತ ಹೇಳಿ ನಾವು ಅದು ಸಲಹೆಯನ್ನು ಕೊಡ್ತೇವೆ. ಇನ್ನೂ ಒಂದು ಏನಾಗ್ತದೆ ಅಂತ ಹೇಳಿದರೆ,
ಈ ಒಂದು ಇನ್ಫೆಕ್ಷನ್ ಏನಿದೆ ರಿಪೀಟೆಡ್ ಆಗಿ ಬರ್ತಾ ಇರ್ತದೆ. ನೀವು ರಿಪೀಟೆಡ್ ಆಗಿ ಬಂದಾಗ ನೀವು ಆ್ಯಂಟಿಬಯೋಟಿಕ್ಸು, ಪೇಯ್ನ್ ಕಿಲ್ಲರ್ಸು ತುಂಬ ಸಲ ತೆಗಿಬೇಕಾಗ್ತದೆ. ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಯೂಶ್ವಲಿ ಪರ್ಮನೆಂಟ್ ಟ್ರೀಟ್ಮೆಂಟ್ ಅವ್ರಿಗೆ ಹೇಳಿಕೊಡ್ತೇವೆ. ಸೊ ಎಲ್ಲರೂ ಸಹ ಏನು ಅನ್ಕೋಬೇಕಂದ್ರೆ, ಈಗ ನಿಮ್ಮ ಡೆಂಟಿಸ್ಟ್ ನಿಮಗೆ ಹಲ್ಲು ತೆಗೀರಿ ಅಂತ ಹೇಳಿದಾಗ ಪ್ಲೀಸ್ ಫಾಲೋ ದೆಮ್. ದೇ ವುಡ್ ಹ್ಯಾವ್ ಡೆಫಿನೆಟ್ಲಿ ಗಾನ್ ಥ್ರೂ ಆಲ್ ದ ಪ್ರೊಸೀಜರ್ಸ್. ಎಲ್ಲವನ್ನು ನೋಡಿಕೊಂಡೇ ನಿಮಗೆ ಆ ಟ್ರೀಟ್ಮೆಂಟನ್ನು ಹೇಳ್ತಾರೆ. ನನ್ನ ಕ್ಲಿನಿಕಲ್ಲಿ ಈಗ ಹಲ್ಲು ತೆಗೆಯೋದು ಈಸ್ ಅ ಲಾಸ್ಟ್ ಆಪ್ಷನ್. ತುಂಬ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಬಟ್ ಇಫ್ ಅ ಡೆಂಟಿಸ್ಟ್ ಸೇಸ್ ನೋ, ದೆರ್ ಆರ್ ನೋ ಫರ್ದರ್ ಆಪ್ಷನ್ಸ್, ವಿ ಹ್ಯಾವ್ ಟು ರಿಮೂವ್, ಪ್ಲೀಸ್ ಲಿಸನ್ ಟು ದೆಮ್. ಆ ಹಲ್ಲನ್ನು ನಾವು ರೀಪ್ಲೇಸ್ ಮಾಡಲಿಕ್ಕೆ ಬಹಳಷ್ಟು ತುಂಬ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇದೆ. ನೀವು ಅದರ ಬಗ್ಗೆ ಚಿಂತೆ ಮಾಡಬೇಕಂತ ಇಲ್ಲ. ಅದು ಅಂದರೆ ಈ ಚಿಕಿತ್ಸೆಗಳು ತುಂಬ ದುಬಾರಿ ಆಗಿರ್ತದೆ ಅಲ್ಲ? ಕರೆಕ್ಟ್. ಸಾಮಾನ್ಯ ಜನರಿಗೆ ಕೈಗೆಟಕುವ ಹಾಗೆ ಸಿಗ್ತದಾ ಅಂತ? ಎಸ್, ಎಲ್ಲರಿಗೂ ಕೂಡ ಈ ಡೆಂಟಲ್ ಟ್ರೀಟ್ಮೆಂಟ್ ಖರ್ಚು ಭರಿಸಲಿಕ್ಕೆ ಆಗೋದಿಲ್ಲ. ಅಂದರೆ ಅದರ ಖರ್ಚು ಜಾಸ್ತಿ ಇದ್ದರೆ ಆ ಆಪ್ಷನ್ಗೆ ಹೋಗೋದಿಲ್ಲ, ತೆಗೆಸಿಬಿಡ್ತಾರೆ ಅಷ್ಟೇ. ಎಸ್, ನಾನು ಅಗೇನ್ ಇದನ್ನು 2 ವಿಭಾಗದಲ್ಲಿ ಆನ್ಸರ್ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು, ನಮ್ಮ ಈಗಿನ ಜನರು ಎಷ್ಟು ಜನರು ನಮ್ಮ ಗೌರ್ಮೆಂಟ್ ನಮ್ಮ ಏನಿದೆ, ನಮ್ಮ ಆರೋಗ್ಯವನ್ನು ಯಾರು ಕಾಪಾಡಬೇಕಂತ ಹೇಳಿದ್ರೆ ನಮ್ಮ ಎಲೆಕ್ಟೆಡ್ ಗೌರ್ಮೆಂಟ್ ಆಗಿರ್ತದೆ. ಇದು ಅವರ ರೆಸ್ಪಾನ್ಸಿಬಿಲಿಟಿ. ಈಗ ಎಷ್ಟು ಜನರು ಗೌರ್ಮೆಂಟ್ ಹತ್ರ ಹೋಗಿ ಹಲ್ಲಿನ ಆಸ್ಪತ್ರೆ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ? ತುಂಬ ಕಡಿಮೆ. ಅದಲ್ಲದೆ ಈಗ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ, ತುಂಬ ಇದೆ. ಏನಪ್ಪ ಡೆಂಟಲ್ ಕಾಲೇಜ್ ಇದೆ. ಇಲ್ಲಿ ನಮ್ಮ ಎಲ್ಲ ಟ್ರೀಟ್ಮೆಂಟ್ಗಳು ನಿಮಗೆ ಫ್ರೀಯಾಗಿ ನಡಿ ಬರ್ತಾ ಇದೆ. ಇಲ್ಲಿ ಎಷ್ಟು ಜನರು ಬಂದು ಇದರ ಸೌಲಭ್ಯವನ್ನು ಪಡೀತಾ ಇದ್ದಾರೆ? ಬಹಳಷ್ಟು ಕಡಿಮೆ ಜನ. ಸೊ ನಾವೇನು ಹೇಳಬೇಕಂತ ಹೇಳಿದರೆ, ಡೆಫಿನೆಟ್ಲಿ ಹಲ್ಲಿನ ಚಿಕಿತ್ಸೆ ಮಾಡೋದು ದುಬಾರಿಯಾಗಿದೆ. ಯಾಕಂತ ಹೇಳಿದರೆ ಇದು ನಾವು ಮೆಡಿಸಿನ್ ಬರೆದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಲ್ಲನ್ನು ನಾವು ಟ್ರೀಟ್ಮೆಂಟ್ ಮಾಡಬೇಕು, ಇಕ್ವಿಪ್ಮೆಂಟ್ ಎಕ್ಸ್ಪೆನ್ಸಿವ್ ಇದೆ. ಇದಕ್ಕೆ ಬಹಳಷ್ಟು ಕಾರಣಗಳಿದೆ, ನಾನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಡೆಫಿನೆಟ್ಲಿ ನಾವು ನಮ್ಮ ಗೌರ್ಮೆಂಟಿಗೆ ಇದರ ಬಗ್ಗೆ ನಾವು ನಮ್ಮ ಇಂಡಿಯನ್ ಡೆಂಟಲ್ ಅಸೋಸಿಯೇಷನಿಂದ ನಾವು ಸಮಯಕ್ಕೆ ನಾವು ಅವರಿಗೆ ಇದರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೇವೆ. ಡೆಫಿನೆಟ್ಲಿ ಟ್ಯಾಕ್ಸ್ ಅನ್ನೋದೊಂದು ಇಂಪಾರ್ಟೆಂಟ್ ಕ್ವೆಶನ್. ಇದನ್ನು ನಾವು ಕಮ್ಮಿ ಮಾಡಿದಾಗ ನಮಗೆ ಮೆಟೀರಿಯಲ್ಸ್ ಎಲ್ಲ ತುಂಬ ಹೆಚ್ಚಾಗಿ ನಮಗೆ ಇಂಪೋರ್ಟೆಡ್ ಆಗಿ ಬರ್ತದೆ. ಸೊ ಅದು ಯಾಕಂತ ಹೇಳಿದರೆ ಆ ಇಂಪೋರ್ಟ್ ಆಗಿರೋ ಮೆಟೀರಿಯಲ್ಸ್ಗಳು ಕೆಲವೊಮ್ಮೆ ಒಳ್ಳೆಯದಾಗಿರ್ತದೆ. ಸೊ ಅದಕ್ಕೋಸ್ಕರ ನಾವು ಅದನ್ನೇ ಯೂಸ್ ಮಾಡ್ತೇವೆ. ಸೊ ಅದೇನಾಗ್ತದೆ ಅಂತ ಹೇಳಿದರೆ ಇದನ್ನೆಲ್ಲ ಸೇರಿಸಿಕೊಂಡು ನಮಗೆ ಟ್ರೀಟ್ಮೆಂಟ್ ಚಾರ್ಜಸ್ ಹೆಚ್ಚಾಗ್ತದೆ. ಕೆಲವು ಈಗ ನೀವು ನೋಡ್ಬೋದು, ರೆಂಟ್ ಹೆಚ್ಚಿರ್ತದೆ, ಎಲೆಕ್ಟ್ರಿಸಿಟಿ ಬೆಲೆ ಹೆಚ್ಚಾಗಿ ಬರ್ತದೆ, ನಾವು ಯೂಸ್ ಮಾಡುವ ಮೆಟೀರಿಯಲ್ಸ್ ಹೆಚ್ಚಿರ್ತದೆ, ನಮ್ಮ ಚಿಕಿತ್ಸೆ ಮಾಡುವಂತಹ ಡಾಕ್ಟ್ರನ್ನ ಅವರ ಚಾರ್ಜಸ್ ಇರ್ತದೆ. ಸೊ ಇದನ್ನೆಲ್ಲ ನಾವು ಒಟ್ಟುಗೂಡಿಸಿ ಮಾಡುವಾಗ ಡೆಫಿನೆಟ್ಲಿ ಡೆಂಟಲ್ ಟ್ರೀಟ್ಮೆಂಟ್ ದುಬಾರಿಯಾಗಿರ್ತದೆ. ಬಟ್ ನಾನೇನು ಹೇಳ್ತೇನೆ ಅಂತ ಹೇಳಿದರೆ, ನಾವು ಡೆಂಟಲ್ ಟ್ರೀಟ್ಮೆಂಟ್ ನನ್ನ ಪ್ರಕಾರ ನನ್ನ ಕ್ಲಿನಿಕಲ್ಲಿ ಯಾವುದೇ ಇರಲಿ, ಎಲ್ಲ ನಮ್ಮ ದಂತ ಡಾಕ್ಟ್ರ್ ಏನಿದ್ದಾರೆ, ಲಾಸ್ಟ್ ನಮ್ಮ ರಿವೈಸ್ ಮಾಡಿರೋದು ನಮ್ಮ ಫೀಸ್ ಐ ಥಿಂಕ್ ವೇ ಬ್ಯಾಕ್ ಇನ್ 2000 ಇರ್ಬೋದು. 2000 ನಮ್ಮ ಐಡಿಯಾ, ನಾವು ಇಂಡಿಯನ್ ಡೆಂಟಲ್ ಅಸೋಸಿಯೇಷನಿಂದ ನಾವು ಯೂಶ್ವಲಿ ನಾವು ಅದನ್ನು ರಿವೈಸ್ ಮಾಡ್ತಾಯಿದ್ದೇವೆ. ಈಗಷ್ಟೇ ನಮ್ಮ ಮೀಟಿಂಗಲ್ಲಿ ಆಲ್ಮೋಸ್ಟ್ ನಾವು 10 ವರ್ಷ ಆದಮೇಲೆ ನಾವು ರಿವೈಸ್ ಮಾಡ್ತಾಯಿದ್ದೇವೆ ಈ ಬಿಲ್ಲನ್ನು. 2015-16 ನಾವು ಏನೋ ರಿವೈಸ್ ಮಾಡಿದ್ವಿ. ಇದು 2025. ಈಗ ನಾವು ಇನ್ನೂ ಸಹ ರಿವೈಸ್ ಲಿಸ್ಟ್ ಬರ್ತಾಯಿದೆ. ಕಾಲಕ್ಕೆ ನಮ್ಮ ಅಸೋಸಿಯೇಷನ್ ಪ್ರಕಾರನೇ ಇದು ನಾವು ಡಿಪ್ರಿಸಿಯೇಷನ್ ಅಂತ ಹೇಳೋದು. 10% ನಾವು ಇನ್ಕ್ರೀಸ್ ಮಾಡದಿದ್ದರೆ ಇದನ್ನು ನಾವು ಸಸ್ಟೈನಬಲ್ ಮಾಡಲಿಕ್ಕೆ ಆಗೋದಿಲ್ಲ. ಡೆಫಿನೆಟ್ಲಿ ನಮ್ಮ ದಂತವೈದ್ಯರಲ್ಲಿ ಏನಂತ ಹೇಳಿದ್ರೆ, ಜನರಿಗೆ ಎಟಕುವ ಎತ್ತರದಲ್ಲಿ ಅಂತ ಹೇಳಿದ್ರೆ, ನನ್ನ ಕ್ಲಿನಿಕಲ್ಲಿ ಅವರಿಗೆ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಹಾಸ್ಪಿಟ್ಲಲ್ಲಿ ನಮ್ಮ ಏನಪ್ಪದಲ್ಲಿ ಇದು ಇಟ್ ಈಸ್ ಎನಿವೇ ಫ್ರೀ. ಬಟ್ ನಮ್ಮ ಹಾಸ್ಪಿಟ್ಲ್ಗಳಲ್ಲಿ ಕಡಿಮೆ, ಹೆಚ್ಚು, ಅತಿ ಹೆಚ್ಚು ಅಂತ ಹೇಳಿದರೆ, ನಾವು ಈಚ್ ಮೆಟೀರಿಯಲ್ ನಾವು ಚೂಸ್ ಮಾಡಿದಾಗ ಅದರಲ್ಲಿ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ನಿಮ್ಮ ಕೈಯಲ್ಲಿ ಎಟುಕುವಲ್ಲಿ ನಾವು ಮಾಡಲಿಕ್ಕೆ ನಾವು ಟ್ರೀಟ್ಮೆಂಟನ್ನು ನಾವು ಯೂಶ್ವಲಿ ನಾವು ಅದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಬಟ್ ಕರೆಕ್ಟ್, ಇದು ನಮ್ಮ ಇಂಡಿಯಾದಲ್ಲೇ ಅಲ್ಲ, ವರ್ಲ್ಡ್ ಓವರಲ್ಲಿ ದಂತ ಟ್ರೀಟ್ಮೆಂಟ್ ಏನಿದೆ ಇದು ಎಕ್ಸ್ಪೆನ್ಸಿವ್. ನೀವೇ ಅನಿಸ್ಬೋದು, US ಇಂದ ಇಂಡಿಯಾಗೆ ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ, UK ಇಂದ ಬಂದು ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಬೆಟರ್. ಡೆಫಿನೆಟ್ಲಿ ನಮ್ಮ ಎಕ್ಸ್ಪರ್ಟೀಸ್ ತುಂಬ ಇದೆ, ನಮ್ಮಲ್ಲಿ ತುಂಬ ಎಕ್ಸ್ಪರ್ಟೀಸ್ ಇದೆ. ಮತ್ತು ನಾವು ಡೆಫಿನೆಟ್ಲಿ ನಮ್ಮ ಟ್ರೀಟ್ಮೆಂಟ್ ಚಾರ್ಜಸ್ಗಳು ಬಹಳಷ್ಟು ಕಡಿಮೆ ಇದೆ. ಇದಕ್ಕೆ ನಾನು ಹೇಳೋದು, ನೀವು ಡಾಕ್ಟರ್ ಹತ್ರ ಹೋಗಿ ವರ್ಷಕ್ಕೆ ಒಂದ್ಸಲ ನಮ್ಮ ಕೆಲವೊಂದು ಕ್ಲಿನಿಕಲ್ಲಿ ಈವನ್ ನಾವು ಚೆಕಪ್ ಚಾರ್ಜಸ್ ಕೆಲವೊಮ್ಮೆ ನಾವು ಮಾಡೋದಿಲ್ಲ. ಸೊ ನೀವು 1 ವರ್ಷಕ್ಕೆ 1 ಸಲ ಆದರೂ ಅಟ್ಲೀಸ್ಟ್ ನೀವು ಹೋದರೆ ನಿಮ್ಮ ಹಲ್ಲನ್ನು ನೀವು ಆ್ಯಕ್ಚುಲಿ ಕಾಪಾಡ್ಬೋದು. ಆ ದಂತಕ್ಷಯ ಬಂದಾಗಲೇ ಅದನ್ನು ಫಿಲ್ಲಿಂಗ್ ಮಾಡಿದಾಗ ನೀವು ಆ್ಯಕ್ಚುಲಿ ತುಂಬ ಹಣವನ್ನು ಉಳಿಸ್ತೀರ. ಯಾವುದೇ ರೋಗ ಇರಲಿ, ನಾವು ಯಾವಾಗ ಡಾಕ್ಟರ್ ಹತ್ರ ಹೋಗೋದು, ನಮ್ಮ ಸಣ್ಣ ಸ್ವೆಲ್ಲಿಂಗ್ ಇದ್ದರೂ ಸಹ ನಾವು ಯಾವಾಗ ಹೋಗೋದು, ದೊಡ್ಡ ಆಗಿ ನಮಗೆ ಉಸಿರಾಡಲಿಕ್ಕೆ ಆಗದಿದ್ದಾಗ ನಾವು ಡಾಕ್ಟರ್ ಹತ್ರ ಹೋಗೋದು, ಕರೆಕ್ಟ್ ಅಲ್ವಾ? ಹಲ್ಲಿದು ಸಹ ಹಾಗೆ ನೋವು ಬರ್ತಾ ಇರ್ತದೆ. ಕೆಲವೊಮ್ಮೆ ಏನು ಮಾಡ್ತೀರಾ ನೀವು, ಸೆನ್ಸೋಡೈನ್ ಅಥವಾ ಪೇಸ್ಟನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಹಾಗೇನಂದರೆ ಟೆಂಪ್ರರಿ ಹಲ್ಲು ಹೋಮ್ ರೆಮಿಡೀಸ್ ಅದೆಲ್ಲ ಮಾಡಿ ಏನಾಗ್ತದೆ ಅಂದರೆ, ನೀವು ಡಾಕ್ಟ್ರ್ ಹತ್ರ ಬರುವಾಗ ಅದು ಆ್ಯಕ್ಚುಲಿ ನಿಮಗೆ ಸಿಂಪಲ್ ಆಗಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಾವು ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬರ್ತದೆ.
ಇದು ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ರೀಸನ್ ಫಾರ್ ದ ಡೆಂಟಲ್ ಟ್ರೀಟ್ಮೆಂಟ್ ಬಿಕಮಿಂಗ್ ಎಕ್ಸ್ಪೆನ್ಸಿವ್. ಡಾಕ್ಟರ್, ಹಾಗೆ ಇದು ಸಣ್ಣ ಪ್ರಮಾಣದ ಸಮಸ್ಯೆಗಳು ನಮಗೆ ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರ್ತದೆ, ಹಲ್ಲು ಹುಳುಕು, ಹಲ್ಲು ನೋವು, ಹಲ್ಲು ಸೆಳೆತ. ಅದು ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿ ಈ ಬೇಡದ ಹವ್ಯಾಸಗಳಿಂದ, ಗುಟ್ಕಾ, ಪಾನ್, ಆ ಥರ ಬೇಡದ ಹವ್ಯಾಸಗಳಿಂದ ಕೆಲವೊಂದು ರೀತಿಯ ಹಲ್ಲುಗಳು ಸಮಸ್ಯೆ ಉಂಟಾಗ್ತದೆ. ಅದು ಯಾವ ಗಂಭೀರ ಪ್ರಮಾಣ ಅಂದರೆ ಯಾವ ಮಟ್ಟಕ್ಕೆ ಹೋಗುವಂಥ ಸಮಸ್ಯೆಗಳು ಇವೆ? ಕರೆಕ್ಟ್ ಮ್ಯಾಮ್. ನೀವು ಮತ್ತು ಅದಕ್ಕೆ ಆಗುವಂತಹ ಚಿಕಿತ್ಸೆ ಕೂಡ ಒಳ್ಳೆಯದು, ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಇದು ಇನ್ನೊಂದು ಭಾಗ ಅಂತೇಳಿದರೆ ನಾವು ಬಾಯಿಯಲ್ಲಿರುವಂತಹ ಕ್ಯಾನ್ಸರ್ನ ಬಗ್ಗೆ, ನಾವು ಅರ್ಬುದ ರೋಗ ಅಂತ ಹೇಳ್ತೇವೆ. ಇಟ್ಸ್ ಅ ವೆರಿ ಸೀರಿಯಸ್ ಕನ್ಸರ್ನ್ ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ಇದರ ಬಗ್ಗೆ ನಾವು ತುಂಬ ಸಲ ಮಾತಾಡ್ಬೋದು. ಬಟ್ ಹ್ಯಾಬಿಟ್ಸ್ ಏನಿದೆ ಇದು ಸಣ್ಣದಿಂದ ಸ್ಟಾರ್ಟ್ ಆಗ್ತದೆ. ನಾವು ಗುಟ್ಕಾ ತಿಂತೇವೆ, ಪಾನ್ ತಿಂತೇವೆ, ಎಲೆ ಅಡಿಕೆ ತಿಂತೇವೆ, ಇದೆಲ್ಲ ತಿಂತೇವೆ. ಅದರೊಟ್ಟಿಗೆ ನಾವು ಚೊಪ್ಪು, ನನ್ನ ಅಜ್ಜಿಯವರು ನಮ್ಮ ಇದು ತಂಬಾಕನ್ನು ಹಲ್ಲಲ್ಲಿ ಉಜ್ಜಿ ಕ್ಲೀನ್ ಮಾಡ್ತಾಯಿದ್ರು, ಅದನ್ನು ತಿಂತಾಯಿದ್ರು. 100% ನಿಮಗೆ ಕ್ಯಾನ್ಸರ್ ಬರ್ತಿದೆ. ನೀವೀಗ ನಮ್ಮ ಎನಪಾಯ ಜುಲೇಖಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅಂತ ಒಂದು ಸೆಂಟರ್ ಇದೆ, ಅಲ್ಲಿ ನಾವು ಕ್ಯಾನ್ಸರ್ ಪೇಷಂಟ್ಸನ್ನು ಟ್ರೀಟ್ ಮಾಡ್ತೇವೆ. ನಮ್ಮ ಇಲ್ಲಿ ಎನಪಾಯ ಡೆಂಟಲ್ ಕಾಲೇಜಲ್ಲಿ ಓರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಸಹ ನಾವು ಕ್ಯಾನ್ಸರ್ ಪೇಷಂಟ್ಸನ್ನು ಟ್ರೀಟ್ ಮಾಡ್ತೇವೆ. ನೀವು ಯಾವುದೇ ಬಾಯಿಯ ಕ್ಯಾನ್ಸರ್ನ ಪೇಷಂಟ್ ಹತ್ರ ಒಂದು ಕ್ವಶನ್ ನೀವು ಕೇಳಿ, ಅವರೆಲ್ಲರೂ ಹೇಳ್ತಾರೆ, ಹೆಚ್ಚಾಗಿ 100ರಲ್ಲಿ 99 ಪೇಷಂಟ್ ಏನು ಹೇಳ್ತಾರೆ ಅಂದರೆ ನನಗೆ ಈ ಅಭ್ಯಾಸಗಳಿತ್ತು. ನಾವು ಅದಕ್ಕೆ ಹೇಳೋದು ಜನರಲ್ಲಿ, ನೀವು ಅಭ್ಯಾಸಗಳನ್ನು ಬಿಟ್ಟು ಬಿಡಬೇಕು. ಈ ಅಭ್ಯಾಸಗಳನ್ನು ಬಿಟ್ಟು ಬಿಟ್ಟರೆ ನಿಮಗೆ ರೋಗಗಳು ಕಡಿಮೆ ಆಗ್ತದೆ. ಬಾಯಿಯ ರೋಗ 100% ನಿಮಗೆ ಕಡಿಮೆ ಆಗ್ತದೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ 100ರಲ್ಲಿ ನಾವು ಸರ್ಜರಿ ಮಾಡಿದ್ರೆ 50 ಜನ 5 ವರ್ಷ ಉಳಿತಾರೆ. ಆ್ಯಕ್ಚುಯಲ್ ಪರ್ಸೆಂಟೇಜ್ 20 ಜನ ಮಾತ್ರ ಉಳಿದು. 5 ವರ್ಷ ಟ್ರೀಟ್ಮೆಂಟ್ ಮಾಡಿ, ನೀವು ಸರ್ಜರಿ ಮಾಡಿ, ರೇಡಿಯೋಥೆರಪಿ ಮಾಡಿ, ಕೀಮೊಥೆರಪಿ ಮಾಡಿ. ನಮ್ಮ ಬಾಯಲ್ಲಿ ನೀವೀಗ ಸಿನಿಮಾ ಥಿಯೇಟ್ರಿಗೆ ಹೋದಾಗ ಮುಖೇಶ್ ಅಂತ ಒಂದು ಫೇಮಸ್ ಆ್ಯಕ್ಟ್ರ್ ಇದ್ದಾರೆ, ನೀವು ನೋಡ್ಬೋದು, ಅವರ ಸರ್ಜರಿ ಎಲ್ಲ ತೋರಿಸ್ತಾರೆ. ಮೊನ್ನೆ ಹೋದಾಗ ನಾನು ನೋಡಿದೆ, ಈಗ ಫೀಮೇಲ್ ಅನ್ಸ ತಂದಿದ್ದಾರೆ. ಯಾಕಂತೇಳಿದರೆ ಮೊದಲಾದರೆ ನಮ್ಮ ಗಂಡಸರಲ್ಲಿ ಹೆಚ್ಚಾಗಿ ಕಂಡು ಬರ್ತಾಯಿತ್ತು, ಈಗ ಹೆಂಗಸರಲ್ಲಿ ಸಹ ಕಂಡು ಬರ್ತಾ ಇದೆ. ಮೊದಲು ಈ ರೋಗ 70-75 ವರ್ಷ ಹೆಚ್ಚಾದವರಲ್ಲಿ ಕಂಡು ಬರ್ತಾಯಿತ್ತು. ಆದರೆ ಈಗ ನಮಗೆ 19 ಇರಲಿ, 20 ಇರಲಿ, 25 ಇರಲಿ, 30-35 ವರ್ಷದಲ್ಲಿ ಇವರಲ್ಲಿ ಸಹ ನಮ್ಮ ಬಾಯಿಯಲ್ಲಿ ಕ್ಯಾನ್ಸರ್ ಕಂಡು ಬರ್ತಾ ಇದೆ. ಇದನ್ನು ಬಹಳ ಸುಲಭವಾಗಿ ನಾವು ತಡೆಗಟ್ಬೋದು. ಏನು ಮಾಡಬೇಕು? ಈ ದುರಭ್ಯಾಸಗಳನ್ನು ಬಿಡುವುದರಿಂದ 100% ಕಮ್ಮಿ ಆಗ್ತದೆ. ಬಟ್ 1% ಕೇಸಸ್ಗಳಲ್ಲಿ ನಮ್ಮ ವೈರಸ್ ಇದೆ, ನಾವು ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ಅಂತ ಹೇಳ್ತೇವೆ, ಅದರಿಂದ ಬರ್ತದೆ. ಸೊ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಈಗ ನಾವು ಏನು ಮಾಡ್ತೇವೆ, ನಮ್ಮ ಯುರೋಪಿಯನ್ ಕಂಟ್ರೀಸ್ ಇರಲಿ, ಬೇರೆ ಕಂಟ್ರೀಸ್ ಇರಲಿ, ನಾವು ವ್ಯಾಕ್ಸಿನೇಷನ್ ಅಂತ ನಾವು ಸ್ಟಾರ್ಟ್ ಮಾಡ್ತೇವೆ. ಇದರಿಂದ ನಾವು ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಆಗ್ತದೆ. ಆ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ಆಗೋದ್ರಿಂದ ಸಹ ನಮ್ಮ ಬಾಯಲ್ಲಿ ಅಂತ ಬರುವಂಥ ಕ್ಯಾನ್ಸರ್ಗಳು ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗ್ತದೆ. ಸೊ ವ್ಯಾಕ್ಸಿನೇಷನ್ ಈಸ್ ಅವೈಲೇಬಲ್ ಟು ಪ್ರಿವೆಂಟ್ ಸಮ್ ಅದರ್ ಕ್ಯಾನ್ಸರ್, ಬಟ್ ಅಲ್ಟಿಮೇಟ್ಲಿ ಬಾಯಿಯ ಕ್ಯಾನ್ಸರ್ ಸಹ ಸ್ವಲ್ಪ ಪ್ರಿವಿಲೆನ್ಸ್ ಕಡಿಮೆ ಆಗ್ತದೆ. ನಾನು ಹೇಳೋದು ನಾಳೆಯಿಂದ ಹೋಗಿ ವ್ಯಾಕ್ಸಿನ್ ತೊಗೋಬೇಕು ಅಂತಲ್ಲ, ಬಟ್ ಡೆಫಿನೆಟ್ಲಿ ನಿಮ್ಮ ದುರಭ್ಯಾಸಗಳನ್ನು ಬಿಟ್ಟರೆ 90% ನಿಮ್ಮದು ಕಡಿಮೆ ಆಗ್ತದೆ. ಒಂದು 10%ಅಲ್ಲಿ ಬೇರೆ ಕಾರಣಗಳಿಂದ ಬರ್ತದೆ. ಡೆಫಿನೆಟ್ಲಿ ಯಾವುದರಿಂದ ಬಂದಿದೆ ಅಂತೇಳಿ ಡಾಕ್ಟರ್ ಹತ್ರ ಮಾತಾಡಿ ನೀವು ಟ್ರೀಟ್ಮೆಂಟ್ ಮಾಡ್ಬೋದು. ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವಾ? ಡೆಫಿನೆಟ್ಲಿ ಎಸ್. ನಿಮಗೆ ಇದರ ಬಗ್ಗೆ ಸೌಲಭ್ಯ ಇದೆ. ಡೆಫಿನೆಟ್ಲಿ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿ ನಾವು ಅದನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಹೇಳ್ತೇವೆ. ಇದರಲ್ಲಿ ನಮ್ಮ BPL ಕಾರ್ಡ್ನವರಿಗೆ ಡೆಫಿನೆಟ್ಲಿ ನೀವು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ನಾವು ಚಾರ್ಜಸ್ ತೊಗೊಂಡು ನೀವು ನಮ್ಮ ಯಾವುದೇ ಹಾಸ್ಪಿಟ್ಲ್ ಹೋಗಿ ನಾವು ಟ್ರೀಟ್ಮೆಂಟ್ ತೊಗೋಬೋದು. ಏನಪ್ಪ ಜುಲೇಖಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಸಹ ನಾವು ಇದನ್ನು ಟ್ರೀಟ್ಮೆಂಟ್ ಮಾಡ್ತೇವೆ. ಈಗ ನಮ್ಮ ಗೌರ್ಮೆಂಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಕೀಮೊಥೆರಪಿ ಸೆಂಟರ್ಸ್ ಬೇರೆ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಸಹ ಸ್ಟಾರ್ಟ್ ಮಾಡ್ತೇವೆ ಅಂತೇಳಿ. ಸೊ ನಮ್ಮ ಯಾಕಂತ ಹೇಳಿದರೆ ಈ ಟ್ರೀಟ್ಮೆಂಟ್ಗೆ ಕೆಲವೊಮ್ಮೆ ನಾವು ಸರ್ಜರಿ ಮಾಡ್ತೇವೆ, ಸರ್ಜರಿ ಮಾಡಿದ್ಮೇಲೆ ಕೀಮೊಥೆರಪಿ ಮಾಡಬೇಕಾಗ್ತದೆ, ಕೀಮೊಥೆರಪಿ ಮಾಡಿದ್ಮೇಲೆ ರೇಡಿಯೋಥೆರಪಿ ಮಾಡಬೇಕಾಗ್ತದೆ. ಅದು ಡೆಫಿನೆಟ್ಲಿ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಮ ಕ್ಯಾನ್ಸರ್ನ ಸ್ಟೇಜ್ ಮೇಲೆ ನೋಡ್ಕೊಂಡ್ಬಿಟ್ಟು ಅದನ್ನು ಟ್ರೀಟ್ಮೆಂಟ್ ಮಾಡ್ತಾರೆ. ಡೆಫಿನೆಟ್ಲಿ ಇದನ್ನೆಲ್ಲ ನಾವು ಸಹಿಸೋದಕ್ಕಿಂತ ಸಿಂಪಲ್ಲಾಗಿ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಈ ದುರಭ್ಯಾಸಗಳನ್ನು ಬಿಟ್ಟು ಬಿಡುವುದರಿಂದ. ಹೌದು, ಈಗ ಹೆಚ್ಚಿನ ಯುವ ಜನರು ಅದನ್ನು ಇಲ್ಲಿ ಹಲ್ಲಿನ ಬಾಯಲ್ಲಿ ಇಟ್ಕೊಂಡು ವೈಟ್ ಕಲರ್ ಪೌಚಸ್ ಎಲ್ಲ ಬರ್ತದೆ, ಇಡ್ತಾರೆ. ಸಿಂಪಲ್ ಆಗಿ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಏನು ಮಾಡ್ಬೋದು ಅಂದರೆ, ನೀವು ಬೆಳಗ್ಗೆ ಎದ್ದು ಹಲ್ಲು ಉಜ್ತಾ ಇದ್ದೀರಲ್ಲ, ನಾನೀಗ ಜನರಲಿ ನೀವು ಸ್ಮೋಕಿಂಗ್ ಮಾಡಬೇಡಿ, ಎಲೆ ಅಡಿಕೆ ತಿನ್ನಬೇಡಿ ಅಥವಾ ಗುಟ್ಕಾ ತಿನ್ನಬೇಡಿ ಅಂತೇಳಿ ಯಾರು ಸಹ ಕೇಳೋದಿಲ್ಲ. ನಿಮ್ಮಲ್ಲಿ ಇಂತಹ ಅಭ್ಯಾಸಗಳಿದ್ದರೆ ನೀವೇನು ಮಾಡಬೇಕಂದ್ರೆ, ಬೆಳಗ್ಗೆ ನೀವು ಮಿರರ್ ಎದುರು ಕೂತ್ಕೊಂಡು ನಿಮ್ಮ ಬಾಯಿಯನ್ನು ಚೆಕ್ ಮಾಡಬೇಕು. ಬಾಯಿಯನ್ನು ಚೆಕ್ ಮಾಡಬೇಕಂತೇಳಿ ಅಪ್ಪರ್ ಲಿಪ್ ಇರ್ತದೆ, ನಿಮ್ಮ ನಾಲಿಗೆ ಇರ್ತದೆ, ನಾಲಿಗಿನ ಕೆಳಭಾಗ ಇರ್ತದೆ, ಒಳಭಾಗ ಇರ್ತದೆ. ಏನು ನೀವು ನೋಡ್ಬೇಕಂತೇಳಿದ್ರೆ ಅಲ್ಸರ್. ಈ ಅಲ್ಸರ್ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಮಗೆ ಎಕ್ಸಾಮ್ ಇದ್ದಾಗ ಅಲ್ಸರ್ ಬರ್ತದೆ, ಆ ಅಲ್ಸರ್ನ ಬಗ್ಗೆ ಅಲ್ಲ, ಅದು ತುಂಬ ನೋವಿರ್ತದೆ.
ನಮ್ಮ ಕ್ಯಾನ್ಸರ್ನ ಅಲ್ಸರ್ಗಳು ಏನಂತ ಹೇಳಿದ್ರೆ ಅದು ನೋವು ಇರೋದಿಲ್ಲ. ಸೊ ಏನು ಮಾಡ್ತಾರೆ, ಈ ಗುಟ್ಕ ತಿನ್ನುವವರಿಗೆ ಅವ್ರಿಗೆ ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ ಅಲ್ಸರ್ ದೊಡ್ಡದಾಗಿ ನೋವು ಬರುವಾಗ ಬರ್ತಾರೆ. ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ, ಅಲ್ಸರ್ ಇದೆಯಾ, ಅಲ್ಸರ್ ಎಷ್ಟು ದಿವಸ ತೊಗೊಳ್ತದೆ ಒಣಗಲಿಕ್ಕೆ ಅಂತೇಳಿ. ಈ ನಮ್ಮ ಅಭ್ಯಾಸ ಇರುವವರು ಅಂತೇಳಿದ್ರೆ, ತಂಬಾಕು ತಿನ್ನುವ ಅಭ್ಯಾಸ ಇರುವವರಲ್ಲಿ ಸಣ್ಣದೊಂದು ಅಲ್ಸರ್, ಅದರಲ್ಲಿ ನೋವಿಲ್ಲ, 2 ವಾರ ಹೆಚ್ಚಾಯಿತು, ಅದು ಒಣಗಿ ಹೋಗಲಿಲ್ಲ, ಆಗ ನೀವು ಇಮ್ಮಿಡಿಯೇಟು ಡಾಕ್ಟ್ರ್ ಹತ್ರ ಹೋಗಿ ಅದನ್ನು ನೀವು ತಪಾಸಣೆ ಮಾಡ್ಕೋಬೇಕು. ನಾವು ಬಯಾಪ್ಸಿ ಮಾಡ್ತೇವೆ, ಇಲ್ಲಾಂದರೆ ಅದರ ಟ್ರೀಟ್ಮೆಂಟ್ ಮಾಡ್ತೇವೆ. ಅದನ್ನು ನೋಡಿ ನಿಮಗೆ ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೇವೆ. ಇನ್ನೂ ಒಂದು ಅಂತ ಹೇಳಿದರೆ, ಬಾಯಿಯಲ್ಲಿ ಕ್ಯಾನ್ಸರ್ ಬರುವ ಮೊದಲು ಕೆಲವೊಂದು ಲಕ್ಷಣಗಳು ಕಂಡು ಬರ್ತವೆ. ನಾನು ಸಿಂಪಲಾಗಿ 1-2-3 ಮಾತ್ರ ಹೇಳ್ತೇನೆ, ಯಾಕಂತಂದರೆ ಬೇರೆ ಲಕ್ಷಣಗಳನ್ನು ಹೇಳಲಿಕ್ಕೆ ಹೋದಾಗ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ವೆರಿ ಸಿಂಪಲ್. ಒಂದು, ನಮ್ಮ ಬಾಯಿಯಲ್ಲಿ ಕೆಂಪು ಮಚ್ಚೆ, ಬಿಳಿ ಮಚ್ಚೆ ಮತ್ತು ಕೆಂಪು ಮತ್ತು ಬಿಳಿ ಮಿಶ್ರಿತ ಮಚ್ಚೆ ಅಂತ ನಾವು ಹೇಳ್ತೇವೆ. ವೈಟ್ ಸ್ಪಾಟ್ಸ್, ರೆಡ್ ಸ್ಪಾಟ್ಸ್, ವೈಟ್ ಆ್ಯಂಡ್ ಮಿಕ್ಸ್ ಸ್ಪಾಟ್ಸ್ ಇಂತಹ ನಮ್ಮ ಬಾಯಿಯಲ್ಲಿ ಕಂಡು ಬಂದಾಗ ನೀವು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿದ್ರೆ, ಕೆಲವೊಂದು ನೀವು ನೋಡ್ತಾ ಇರ್ಬೋದು, ಬಾಯಿ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಅದನ್ನು ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೇವೆ. ಇಂತಹ ರೋಗದ ಲಕ್ಷಣಗಳು ಕಂಡು ಬಂದಾಗ ನೀವು ಡಾಕ್ಟ್ರ್ ಹತ್ರ ಹೋಗಿ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡ್ಕೋಬೇಕು. ಇದರಿಂದ ನಮ್ಮಲ್ಲಿ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್ ಅನ್ನೋ ರೋಗವನ್ನು ನಾವು ಅತಿ ಹೆಚ್ಚಾಗಿ ನಾವು ತಡೆಗಟ್ಟಬಹುದು. ಡಾಕ್ಟರ್, ಈ ಮಕ್ಕಳಲ್ಲಿ ಹಾಲು ಸಣ್ಣ ಹಾಲು ಮಿಲ್ಕ್ ಟೀತ್ ಬರ್ತದಲ್ಲ ಪ್ರಥಮವಾಗಿ, ಅದು ಕೂಡ ಹುಳುಕು ತಿಂತದೆ. ಆದರೆ ಪೇರೆಂಟ್ಸ್ ಏನು ಮಾಡ್ತಾರೆ, ಅದು ಇನ್ನೂ ಹೋಗುವ ಹಾಲಲ್ಲ, ಹಾಗಾಗಿ ತೆಗ್ಸೋದು ಬೇಡ, ಅದಾಗದೇ ಬಿದ್ದು ಹೋಗಲಿ ಅನ್ನೋ ಕಾರಣಕ್ಕೆ ಹಾಗೆ ಬಿಟ್ಟಿರ್ತಾರೆ. ಸೊ ಇದು ಎಷ್ಟು ಸರಿ? ಕರೆಕ್ಟ್ ಕ್ವೆಶನ್. ದಂತಕ್ಷಯದಲ್ಲಿ ಮಕ್ಕಳಲ್ಲಿ ಸಪ್ರೇಟಾಗಿ ಬರ್ತದೆ, ದೊಡ್ಡವರಲ್ಲಿ ಸಪ್ರೇಟಾಗಿ. ಡೆಫಿನೆಟ್ಲಿ ಜನರಲಿ ಏನಂತ ಹೇಳಿದರೆ, ಅವರಿಗೆ ಅದು ಎಲ್ಲ ಒಂದೇ ಥರ ಕಾಣಿಸ್ತದೆ, ಕಪ್ಪು ಥರ ಕಾಣಿಸ್ತದೆ, ಹಲ್ಲಲ್ಲಿ ಹುಳ್ಕಲಾಗಿದೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಮಕ್ಕಳಲ್ಲಿ ಹುಳ್ಕಲು, ಸಣ್ಣ ಮಕ್ಕಳಲ್ಲಿ ಅದು ಸಹ ನಾವು ಹಾಲೇನಿರ್ತದೆ. ಆ್ಯಕ್ಚುಲಿ ದೇವರು ಹಲ್ಲನ್ನು ಕೊಟ್ಟಿರೋದು ಕೆಲವೊಂದು ಪರ್ಪಸ್ಗೋಸ್ಕರ, ನಮ್ಮನ್ನು ಮಾತಾಡಲಿಕ್ಕೋಸ್ಕರ, ಊಟವನ್ನು ತಿನ್ನಲಿಕ್ಕೋಸ್ಕರ. ನಾವು ಕಲಿಯುವಾಗ ಹಲ್ಲುಗಳು ತುಂಬ ಇಂಪಾರ್ಟೆಂಟ್ ಇರ್ತದೆ. ಈ ಹಲ್ಲುಗಳು ನೀವೀಗ ನೋಡ್ತಾ ಇರ್ಬೋದು, ಕೆಲವೊಮ್ಮೆ ನಾವು ಅದನ್ನು ಅರ್ಲಿ ಚೈಲ್ಡ್ಹುಡ್ ಕೇರಿಸ್ ಅಂತ ಹೇಳ್ತೇವೆ. ಅಂತೇಳಿದ್ರೆ ಒಂದು ಹಲ್ಲಲ್ಲಿದ್ದಾಗ ಎಲ್ಲ ಹಲ್ಲುಗಳಿಗೆ ಇಮ್ಮಿಡಿಯೇಟಾಗಿ ಸ್ಪ್ರೆಡ್ ಆಗ್ತದೆ. ಸೊ ಇದಕ್ಕೆ ನಾವು ಬೇರೆ ಥರ ಟ್ರೀಟ್ಮೆಂಟ್ ಮಾಡಬೇಕು. ಸಾಮಾನ್ಯ ಹಲ್ಲು ರೋಗ ಏನು ಬರ್ತದೆ ಅದಕ್ಕೆ ನಾವು ಸಪ್ರೇಟಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಇದನ್ನು ನೀವು ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ನಿಮ್ಗೆ ಹೇಳ್ತಾರೆ, ಡಾಕ್ಟ್ರ್ ಹೇಳ್ತಾರೆ 1-2 ಹಲ್ಲುಂಟು ಈಗಲೇ ಮಾಡಿಸ್ಕೊಳ್ಳಿ. ನೀವೆಂತ ಬರ್ತಾರೆ, ಡಾಕ್ಟ್ರು ಪೋಪುಂಡು ಎಂಕ್ಲು ಮತ್ತೆ ಬರ್ತೇವೆ ಅಂತೇಳಿ. ಹಾಗೆ ನೀವು ಮಾಡಲಿಕ್ಕೆ ಹೋಗಬಾರ್ದು, ಇಮ್ಮಿಡಿಯೇಟ್ ನೀವು ಮಾಡಬೇಕು. ಜನರಲಿ ತಪ್ಪು ಕಲ್ಪನೆ ಏನಂತ ಹೇಳಿದರೆ, ನಾವು ಟ್ರೀಟ್ಮೆಂಟ್ ಮಾಡಿದ್ರೆ, ನೀವು ಅದನ್ನು ಆಗ ಟ್ರೀಟ್ಮೆಂಟ್ ಮಾಡಿದ್ರೆ ಅವರು ದೊಡ್ಡವರಾಗುವಾಗ ಪರ್ಮನೆಂಟ್ ಹಲ್ಲು ಬರುವಾಗ ಅದರಲ್ಲಿ ಸಹ ಹುಳ್ಕಲ್ ಬರ್ತದೆ. ಅದಕ್ಕೋಸ್ಕರ ನೀವೇನೊಂದು ಟ್ರೀಟ್ಮೆಂಟ್ ಮಾಡಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಮಕ್ಕಳಲ್ಲಿ ಹಲ್ಲಿಲ್ಲದಿದ್ದರೆ ಅವರ ಬೆಳವಣಿಗೆ ಸಹ ಕರೆಕ್ಟಾಗಿ ಆಗೋದಿಲ್ಲ. ನಾವು ಹಲ್ಲಲ್ಲಿ ಊಟವನ್ನು ಆ್ಯಕ್ಚುಲಿ ನುಂಗೋದ್ರಿಂದ ನಮಗೆ ಅದರಲ್ಲಿ ಅಂಶಗಳು ನಮಗೆ ಬರೋದಿಲ್ಲ, ಅದನ್ನು ಕಚ್ಚಿ ಜಗಿದು ನಾವು ನುಂಗೋದ್ರಿಂದ ಕರೆಕ್ಟಾಗಿ ಬರ್ತದೆ. ಸೊ ಮಕ್ಕಳಲ್ಲಿ ನೀವೀಗ 3ನೇ ವರ್ಷದಲ್ಲಿ ಅವರಿಗೆ ಪ್ರಾಬ್ಲಮ್ ಬಂದಿದೆ ಅಂತೇಳಿದರೆ, ಆ ಹಲ್ಲುಗಳು 10 ವರ್ಷ ತನಕ ಅವ್ರಿಗೆ ಇರ್ತದೆ. ಆ 8 ವರ್ಷದಲ್ಲಿ ನೀವು ಒಂದು 10 ಸಲ ಡಾಕ್ಟ್ರ್ ಹತ್ರ ಹೋಗಿ ನೀವು ಅವ್ರ ಹತ್ರ ಆ್ಯಂಟಿಬಯೋಟಿಕ್ ಪೇನ್ ಕಿಲ್ಲರ್ ತೊಗೊಳ್ತೀರ. ಆ ಆ್ಯಂಟಿಬಯೋಟಿಕ್ ಪೇನ್ ಕಿಲ್ಲರ್ 10 ಸಲ ಹೋದಾಗ ಅದರ ಟ್ರೀಟ್ಮೆಂಟ್ ಚಾರ್ಜಸ್ ಮತ್ತು ನೀವು ಹಲ್ಲುಗಳನ್ನು ಮಾಡುವ ಟ್ರೀಟ್ಮೆಂಟ್ಗಳು ಒಂದೇ. ಮತ್ತು ಹಲ್ಲುಗಳಲ್ಲಿ ಮಕ್ಕಳಿಗೆ ನಾವು ರೂಟ್ ಕೆನಾಲ್ ಮಾಡ್ತೇವೆ, ಕ್ಯಾಪಿಂಗ್ ಮಾಡ್ತೇವೆ, ಮತ್ತು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ವಾರ್ನಿಷ್ ಅಪ್ಲಿಕೇಶನ್ ಮಾಡೋದು, ಮತ್ತು ಪಿಟ್ ಆ್ಯಂಡ್ ಫಿಶಸ್ ಸೀಲೆಂಟ್ ಅಪ್ಲಿಕೇಶನ್ ಮಾಡೋದು. ಇಂತಹ ಟ್ರೀಟ್ಮೆಂಟ್ಗಳನ್ನು ಮಾಡಿದರೆ ಮಕ್ಕಳ ಹಲ್ಲುಗಳನ್ನು ನಾವು ದಂತಕ್ಷಯ ಬರುವುದನ್ನು ನಾವು ಅತಿ ಹೆಚ್ಚಾಗಿ ತಡೆಗಟ್ಬೋದು. ನಾನೇನು ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಈ ಸಣ್ಣ ಮಕ್ಕಳನ್ನು ಡಾಕ್ಟ್ರನ ಹಲ್ಲುಗಳ ಹತ್ರ ಹೋಗಿ ನೀವು ತೋರಿಸ್ಕೊಂಡ್ರೆ ನಿಮಗೆ ಅತಿ ಮುಖ್ಯವಾಗಿ ಅವರಲ್ಲಿ ಬೆಳವಣಿಗೆ ಕರೆಕ್ಟ್ ಆಗ್ತದೆ, ಅವರ ಆರೋಗ್ಯವನ್ನು ನೀವು ಕಾಪಾಡ್ಬೋದು. ಈಗ ನಾನು ನೋಡ್ತಾ ಇದ್ದೇನೆ ನಮ್ಮ ಕಾಲೇಜಲ್ಲಿ ಬರ್ತಾ ಇರುವ ಮಕ್ಕಳಂತಹ ಅವರಲ್ಲಿ 4 ಅಥವಾ 2 ಹಲ್ಲು ಉಳಿದಿರ್ತದೆ. ಅವರು 6 ವರ್ಷ ಆಗುವಾಗಲೇ ಎಲ್ಲ ಹಲ್ಲುಗಳು ಹುಳ್ಕಲಾಗಿರ್ತದೆ. ಸೊ ಮಕ್ಕಳಿಗೆ ನೀವು ಚಾಕ್ಲೇಟ್ ಕೊಟ್ಟಾಗ ಏನು ಮಾಡಬೇಕಂದ್ರೆ, ಆಗಲಿಂದ ತೋರಿಸ್ಕೊಂಡು ನಾವು ಚಾಕ್ಲೇಟ್ ಕೊಡಬೇಡ ಅಂತ ಹೇಳೋದಿಲ್ಲ, ಯಾಕಂತೇಳಿದ್ರೆ ಅದು ತಪ್ಪಾಗ್ತದೆ. ಇಮ್ಮಿಡಿಯೇಟ್ಲಿ ಅವ್ರ ಮನೆಯಲ್ಲಿದ್ದಾಗ ಅವ್ರಿಗೆ ಒಂದು ಬ್ರಷ್ ಮಾಡಿ, ಇಲ್ಲಾಂದರೆ ಬಾಯಿ ಮುಕ್ಕಳಿಸ್ಲಿಕ್ಕೆ ಅವ್ರಿಗೆ ಆಗಲೇ ನೀವು ಹೇಳಿಕೊಡಿ. ಆಗ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಹುಳ್ಕಲಾಗೋದನ್ನು ನೀವು ತಡೆಗಟ್ಟಬಹುದು. ಅಂತೇಳಿದರೆ ಕೊನೆಯದಾಗಿ ನಾನು ಏನು ಹೇಳಬೇಕಂತ ಹೇಳಿದ್ರೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ನಿಮಗೆ ಸಲಹೆಯನ್ನು ಕೊಡ್ತಾರೆ, ಆ ಸಲಹೆಯನ್ನು ನೀವು ಪಾಲಿಸಿದರೆ ನಿಮಗೆ ಕರೆಕ್ಟ್ ಆಗ್ತದೆ. ನಾವು ಆಹಾರ ಪದ್ಧತಿಯನ್ನು ನಮಗೆ ಚೇಂಜ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ನಾವೇನು ಮಾಡಬೇಕಂತೇಳಿದ್ರೆ, ಸೇಫ್ ಡಯಟ್, ಫಿಸಿಕಲ್ ಎಕ್ಸಸೈಸಸ್ ಇದನ್ನೆಲ್ಲ ನಾವು ಕರೆಕ್ಟಾಗಿ ಮಾಡಿದರೆ ಡೆಫಿನೆಟ್ಲಿ ನಮ್ಮ ಹಲ್ಲುಗಳು, ನಮ್ಮ ದೇಹದ ಆರೋಗ್ಯವನ್ನು ನಾವು ಕಾಪಾಡ್ತೀವಿ. ಡಾಕ್ಟರ್, ಇಷ್ಟು ಹೊತ್ತು ದಂತಕ್ಷಯದ ಬಗ್ಗೆ ನಮಗೂ ಹಾಗೂ ನಮ್ಮ ವೀಕ್ಷಕರಿಗೂ ಮಾಹಿತಿಗಳನ್ನು ವಿವರವಾಗಿ ನೀಡಿದ್ದೀರಿ. ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು.